ಬೇಕಾದವರನ್ನು ಮಾತ್ರ ನಾವು ಒಟ್ಟಿಗೆ ಇರಿಸಿಕೊಂಡಿದ್ದೇವೆ ಹೊರತು ಉಳಿದವರನ್ನು ಬಿಟ್ಟು ಬಿಟ್ಟಿದ್ದೇವೆ. ಯಾಕೆ? ನಮ್ಮ ಈ ಕೂಡಾಟದಲ್ಲಿ ನಮ್ಮ ಜೊತೆಯಲ್ಲಿ ಅವರು ಯಾವ ಕೆಲಸಕ್ಕೆ ಪ್ರಯೋಜನ ಇಲ್ಲ ಅನ್ನುವುದಕ್ಕಾಗಿ ಈ ಕಾಲದಲ್ಲಿ ನಾವು ಮಾತ್ರ ಒಟ್ಟಾಗಿದ್ದೇವೆ. ನಮಗೆಲ್ಲರಿಗೂ ಒಂದೊಂದು ನಾಮಕರಣ ಮಾಡುವ ಮೂಲಕ ಈ ಕಾಲದಲ್ಲಿ ಪ್ರಾಯ ಪ್ರಬುದ್ಧರಾಗಿ ಬೆಳೆದು ನಿಂತವರು ನಾವಿದ್ದೇವೆ. ಪ್ರಪಂಚ ಮುಖದಲ್ಲಿ ಅಪ್ಪ ಮಾಡಿದಂತಹ ಕೀರ್ತಿಯನ್ನು ಅದನ್ನು ಎತ್ತರಕ್ಕೆ ಹಾರಿಸಿ ಕಾಣುತ್ತಿರುವಂತಹ ಗೋಪುರದ ಕಳಶವಾಗಿ ಮಕ್ಕಳಾದವರು ಕಾಣಿಸಿಕೊಳ್ಳಬೇಕು. ಆದ್ರೆ ನಾವು ನಿಮ್ಮನ್ನೆಲ್ಲ ಬಳಿಗೆ ಕರೆಯಲಿಕ್ಕೆ ಬರಬಾರದಂತಹ ಕಾರಣ ಇದೆ. ಈ ಕಾಲದಲ್ಲಿ ಅಪ್ಪ ಮಾಡಿದ್ದನ್ನೇ ಮಾಡುತ್ತಾ ಹೋದ್ರೆ ನಾಳೆ ಹೊಸತನ್ನು ಯಾರೂ ಕಾಣುವವರಿಲ್ಲ. ಈಗ ಎಲ್ಲರಿಗೂ ಬೇಕಾದ್ದೇನು? ಬದಲಾವಣೆಯನ್ನೇ ಬಯಸ್ತಾರೆ. ಹಾಗಿರುತ್ತಾ ನಾವು ಅಪ್ಪನಟ್ಟಂತ ಆಲಮರಕ್ಕೆ ಸುತ್ತು ಬರ್ತಾ ಇದ್ರೆ ಅದನ್ನೇ ಮಕ್ಕಳು ಮಾಡ್ತಾರೆ. ಅವರಲ್ಲೇನು ಬದಲಾವಣೆ ಕಂಡತಿಲ್ಲ. ಅಪ್ಪ ಮಾಡಿದ್ದನ್ನೇ ಮಕ್ಕಳು ಮಾಡ್ತಾರೆ. ಎಲ್ಲರೂ ಮಾತಾಡಿಕೊಂಡು ಆಡ್ತಾರೆ ಹೊರತು ಮತ್ತೆ ಮಕ್ಕಳ ಕುರಿತಾಗಿ ಯಾರು ಹೇಳುವರಿಲ್ಲ. ಅದು ಪರಂಪರೆ ಬಿಡುವುದಿಲ್ಲ ಇವರು ಅಂತ ಹೇಳ್ತಾರೆ. ಆದ್ರೆ ಲೋಕಮುಖದಲ್ಲಿ ನ್ಯಾಯ ಇದ್ದದನ್ನು ಅನ್ಯಾಯ, ಧರ್ಮ ಇದ್ದದನ್ನು ಅಧರ್ಮ, ಕೆಟ್ಟ ಒಳ್ಳೆದಿದ್ದದನ್ನು ಕೆಟ್ಟದ್ದು ಅದನ್ನು ತಿರುಗಿಸಿ ಮಾಡುವುದರ ಮೂಲಕ ನಾವು ಕೂಡ ನಮ್ಮದಾದಂತಹ ಹೆಸರನ್ನು ತೋರಿಸಿಕೊಡಬೇಕು ಅಂತ ಆಸೆಯಿಂದ ಇದ್ದವರು. ಆದ್ರೆ ಈ ಕಾಲದಲ್ಲಿ ಆತ್ಮಹತ್ಯೆ ಹೇಳುವುದಕ್ಕಾಗಿ ಹೊರಟು ನಿಂತಿದ್ದೇನೆ. ಮತ್ತೆ ನಮ್ಮ ಎಳೆಯ ಪ್ರಾಯದ ಬಗ್ಗೆ ನಾವು ಹೊಗಳಿಕೊಂಡ್ರೆ ಹೇಗೆ? ಬದುಕಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಬದುಕಿನಲ್ಲಿ ಅವ ಏನನ್ನು ಸಾಧನೆ ಮಾಡಿದ್ದಾನೆ ಎನ್ನುವುದು ಮುಖ್ಯ. ಸಾಧನೆಯನ್ನು ಮಾಡಿದ್ರೆ ಮಾನವನು ಮಾಧವ ಮಾರ್ಗವಲ್ಲ ಎನ್ನುವಂತಹ ಮಾತಿದೆ. ನಾವು ಸತ್ತ ಮೇಲೆ ನಮ್ಮ ಸಾಧನೆ ಹೊಗಳ್ತಾರೆ ಹೊರತು ಹೊಗಳುವುದಕ್ಕೆ ಸಾಧ್ಯವಿಲ್ಲ. ಬದುಕಿದ್ರು ಸತ್ತ ಹಾಗಿರಬಾರದು, ಸತ್ತು ಹೋದ್ರು ಕೂಡ ಬದುಕಿದ್ದಾಗಿರಬೇಕು, ಕೊಡಬೇಕು ಅಲ್ವಾ? ಎಲ್ಲರಂತೆಯೂ ಕೂಡ ನಾವು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಎನ್ನುವ ದೃಷ್ಟಿಯಿಂದ ನಮ್ಮ ಅಪ್ಪಯ್ಯ ಗುರುಮಠಕ್ಕೆ ಕಳುಹಿಸಿಕೊಟ್ಟವರಿದ್ದಾರೆ. ಗುರುಗಳು ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕರಗತ ಮಾಡಿಕೊಂಡಿದ್ದೇವೆ. ಆದ್ರೆ ನಮ್ಮ ಜಪ್ಪು ಸ್ವಲ್ಪ ಯೋಚನೆ ಮಾಡಿದ್ದಾರೆ ಹೇಳಿ ಅಲ್ವಾ? ಮಕ್ಕಳು ಮನೆಯಲ್ಲೇ ಕೂತ್ರೆ ಆಗ್ಲಿಕ್ಕಿಲ್ಲ, ಸ್ವಲ್ಪ ತಿರುಗಾಟಕ್ಕೆ ಹೋಗ್ಬೇಕು, ಹೊರಗಿನ ಪ್ರಪಂಚವನ್ನು ನನ್ನ ಮಕ್ಕಳು ನೋಡಬೇಕು ಎನ್ನುವ ಒಂದು ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ. ನಾವು ಅದು ಕೇಳಿದ್ರೆ ಈಗ ಅಪ್ಪ ಇದ್ದೇನಲ್ಲ ಮಕ್ಕಳದಂತದ್ದು ನಾನು ನೋಡಿಕೊಳ್ತೀನಿ, ನೀವು ಮನೆಯಲ್ಲೇ ಇರಿ ಅಂತ ಹೇಳ್ತಾರೆ. ತಿರುಗಾಟಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಅಲ್ಲ. ಆದ್ರೆ ನಾವು ತಿರುಗಾಟವನ್ನು ಮಾಡಬೇಕು. ಯಾಕೆ? ಇಲ್ಲದ್ರೆ ನಾಳಿನ ಪ್ರಪಂಚದಲ್ಲಿ ಅನ್ಯಾಯಕ್ಕೆ ಗುರಿಯಾಗ್ತೇವೆ ನಾವು. ಪುರಾತನರಿಗೆ ನಮ್ಮ ಪರಿಚಯ ಇಲ್ಲದಂತಾಗ್ತದೆ. ಹೌದಪ್ಪ, ಆ ಸಗರನ ಮಕ್ಕಳಿದ್ದಾರೆ ಒಂದಷ್ಟು ಸಾವಿರ, ಒಂದೂ ಪ್ರಯೋಜನಕ್ಕಿಲ್ಲ, ದಂಡ ಪಿಂಡಗಳಿಲ್ಲ, ಪರಿಚಯ ಇಲ್ಲ ಅಂತ ಹೇಳಿ. ನಾವೀಗ ಎಷ್ಟು ಮಂದಿ ಇದ್ದೇವೆ? ಬೇಡ, ಹೇಳಿದಕ್ಕೆ 60,000 ಇಷ್ಟು ಮಂದಿ ಮಕ್ಕಳು ನಾವಿದ್ದೇವೆ. ಸತ್ಯ ಹೇಳಬೇಕು, ಏನು ಒಬ್ಬರ ಹೆಸರು ಹೋಗ್ತದೆ ನಮ್ಗೆ ಗೊತ್ತುಂಟ? ಅಪ್ಪ ನಮ್ಮ ತಂದೆ ಹೇಳಿಕೊಳ್ಳೋದಕ್ಕೆ ಅವರಿಗೆ ಕಷ್ಟವಾಗ್ತದೆ ಅಲ್ವಾ? ಹೊರಗಿನವರು ಹೇಗೆ ಒಂದೇ ರೀತಿ. ಆದ್ರೆ ನಾವು ಕೂಡ ಪ್ರಪಂಚ ಮುಖದಲ್ಲಿ ಏನೆನ್ನುವುದನ್ನು ತೋರಿಸಬೇಕು
ಮಾಡುವಂತಹ ಉದ್ದೇಶದಿಂದ ಈಗ ಹೊರಟದು. ಅದು ನನ್ನ ಹೆಸರು ಯಾಕೆ ಬಂತು? ಕೆಲವರಿಗೆಲ್ಲ ನನ್ನದು ಕೆಲವೊಂದು ಗೊತ್ತಾಗಿ ಅಸಮಂಜಸ ಅಂತ ಕರೀಲಿಕ್ಕೆ ಶುರು ಮಾಡಿ ನನ್ನ ಹೆಸರಿಗೆ ತಕ್ಕ ಹಾಗೆ ನಾನು ಮಾಡ್ತಾ ಇದ್ದೇನಲ್ಲ, ಅದಕ್ಕೆ ಅದೊಂದೆಲ್ಲ ಅಲ್ಲ. ಅದು ಮತ್ತೂ ಒಂದು ವಿಷಯ ಏನು? ನಿನ್ನ ಪರಿಚಯ ಎಲ್ಲರಿಗೂ ಇರುವುದಕ್ಕೆ ಕಾರಣ ಏನು ಹೇಳು? ನಾವು 60,000 ಒಂದೇ ತಾಯಿಯ ಮಕ್ಕಳು. ಹೌದು. ನೀನೊಬ್ಬ ಮಾತ್ರ ಬೇರೆ. ಪ್ರತ್ಯೇಕಾಂತಕ್ಕೆ ಎಲ್ಲ ಗುರುತು ಅಲ್ವಾ? ಹೌದು. ಆದರೂ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ನಾನೀಗ ನನಗೆ ಭೇದ ಇದ್ರೆ ನಾನು ಒಬ್ಬರೇ ಬೆಳೀತಾ ಇದ್ದೆ ಅಲ್ವಾ? ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಣ್ಣ ತಮ್ಮಂದಿರು ಹೇಗಿರಬೇಕು, ಯಾವ ರೀತಿಯಿಂದ ಬಾಂಧವ್ಯದಿಂದ ಕೂಡಿರಬೇಕೆನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವರು ನಾವಿದ್ದೇವೆ. ಸರಿ. ಈಗ ಇಲ್ಲಿ ಬಿಡುವ. ಈ ಭೂಲೋಕದಲ್ಲಿ ಕೆಲವು ಮನೆಯಲ್ಲಿ ನೋಡ್ಬೇಕು. ಏನು? ಇಬ್ರು ತಪ್ಪಿದ್ರೆ ಮೂವರು ಒಂದೇ ಮನೆಯಲ್ಲಿ ಇದ್ದರೂ ಕೂಡ ಎಷ್ಟು ಸಮಯ ಈ ಬಾಲ್ಯ ತನಕ ಮಾತ್ರ ಯೌವನಕ್ಕೆ ಕಾಲು ಇಟ್ರ ಆ ಮನೆಯ ಗತಿ ಅದೋ ಗತಿ. ಮದುವೆ ಆದ ಮೇಲೆ ಕೇಳಿದ್ದೇವೆ. ಮದುವೆ ಆದ ಮೇಲೆ ಅರ್ಧ ಹಾಳಾಗುದು ಬರುವಂತಹ ಹುಡುಗಿಯ ಸಹವಾಸದಿಂದ. ನಾವೀಗ 60,000 ಹೊಂದಿದ್ದೇವೆ. ಏನಾದ್ರೂ ಬದಲಾವಣೆ ಆಗಿದೆ? ಏನಾದ್ರೂ ಕೊರತೆ ಬಂದಿದ? ಒಂದೇ ಅರಮನೆಯಲ್ಲಿ ಯಾರಾದ್ರೂ ಬೇಡತೆ ಹೇಳಿದ್ದಾರ? ಆದ್ರೆ ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನದು? ಈಗ ಎಲ್ಲರ ಹೆಸರು ಮಾಡುವುದು ಹೇಗೆ? ಒಳ್ಳೆಯ ಕೆಲಸವನ್ನು ಮಾಡಿ ಹೆಸರು ಮಾಡುದು. ಹೌದು. ನಾವು ಒಳ್ಳೆಯ ಕೆಲಸವೇ ಮಾಡುದು. ಆದ್ರೆ ಅದು ನಮ್ಮ ಒಳ್ಳೆಯದೇ. ನಮಗೆ ಮಾತ್ರ ನೋಡುವವರ ದೃಷ್ಟಿಯಲ್ಲಿ ಅದು ಒಳ್ಳೇದು ಅಲ್ಲ ಹಾಳು ಅದು ನಮ್ಗೆ ಗೊತ್ತಿಲ್ಲ. ಅದು ನಮಗೆ ಅಗತ್ಯವೇ ಅಲ್ವಾ? ಅದಕ್ಕೊಂದು ನಾವೊಂದು ನಿರ್ಧಾರ ಮಾಡಿದ್ದೇನೆ. ಇಲ್ಲೇ ಕೂತ್ರೆ ಆಗ್ಲಿಕ್ಕಿಲ್ಲ. ನಾವೊಂದು ಆಟಕ್ಕೆ ಹೋದ್ರೆ ಹೇಗೆ? ಒಂದು ಆಟಕ್ಕೆ ಯಾವ ಆಟ? ಇಷ್ಟು ದಿವಸ ಆಯ್ತು ಸಾಲ್ವಾ? ಅಲ್ವಾ? ನಾವೆಲ್ಲ ಒಟ್ಟಿಗೆ ಆಡ್ತೇವೆ. ಅದು ಸಾಕಾಗುದಿಲ್ಲ. ಅದು ಸಾಕಾಗುದಿಲ್ಲ. ಮತ್ತೆ ಇವತ್ತೊಂದು ಹೊಸ ಆಟ, ಇಷ್ಟರ ತನಕ ನಡೆಯದೆ ಇರುವಂತಹ ಆಟ. ಅದೌದು. ಹಾಗಿದ್ರೆ ಮಾತ್ರ ಪ್ರಚಾರಕ್ಕೆ ಬರೋದಕ್ಕೆ. ಅದ್ಯಾವ ರೀತಿ? ಆದ್ರೆ ಒಂದುಂಟಣ್ಣ, ಏನೋ ನಾವೇ ಹೋದ್ರೆ ಅಲ್ಲಿ ಆ ಆಟಕ್ಕೆ ಏನು ಮೋಜು ಬರುದಿಲ್ಲ. ನಮ್ಮಲ್ಲಿ ಏನಿದ್ರು ಅಷ್ಟು ಸಂತೋಷ. ಸ್ವಲ್ಪ ಆಟದಲ್ಲಿ ಪೈಪೋಟಿ ಬರ್ಬೇಕಾ? ನಮ್ಮ ಎದುರಾಳಿಗಳು ಬೇಕು. ಹೌದು. ಈಗ ಸದ್ಯಕ್ಕೆ ಎದುರಾಳಿಗಳು ಯಾರಿಲ್ಲ. ಯಾರಿಲ್ಲ. ಅಲ್ಲ, ನನ್ನ ಮನಸ್ಸಿನಲ್ಲಿ ಅನಿಸುವುದು ಸ್ವಲ್ಪ ಅಧಿಕ ಪ್ರಸಂಗ ಮಾಡಿದ್ರೆ ಹೇಗೆ? ಅಲ್ಲ, ಮಾಡಬೇಕು. ಮಾಡಿದ್ರೆ ಹೇಗಲ್ಲ, ಮಾಡ್ಲೇಬೇಕು. ಮಾಡ್ಬೇಕು ಅಂತಾದ್ರೆ ನಾವೇ ಹೋದ್ರೆ ಆಗ್ತದ? ಮತ್ತೆ ಇದ್ದಾರಲ್ಲ ನಮ್ಮವರು. ನಾವು ಈಗ ಕೆಲವೊಂದು ವಿಷಯ ಕೇಳಿದ್ದೆ. ಏನು? ಕೆಲವು ಕಡೆಯಲ್ಲಿ ನಾವು ಹಿಂದಿನದ್ದು ಹೇಳಿದ್ದು ಕೇಳಿದ್ದು. ಇದು ಕೋಣೆಯ ಕೂಸು ಕೊಳೆಯಿತು, ಕೋಣೆಯ ಕೂಸು ಬೆಳೆಯಿತು. ಅರ್ಥ ಅಂತ ಹೇಳಿದ್ರೆ ಹೇಗೆ? ಈಗ ಕೋಣೆಯಲ್ಲಿದ್ದ ಕೂಸಿಗೆ ಏನು ಹೊರಗಡೆ ಹೊರ ಗೊತ್ತಿರುವುದಿಲ್ಲ. ಅದು ಮನೆಯೊಳಗೆ ಇರ್ತದೆ. ಮನೆ ಅಪ್ಪ ಅಮ್ಮನ ಮಾತು ಕೇಳ್ತದೆ. ಇಲ್ಲೇ ಇಟ್ಟುಕೊಂಡು ಇದೇ ಬಾವಿಯೊಳಗಿನ ಕಪ್ಪೆ ಆಗಿ ಇದೇ ಸಾಮ್ರಾಜ್ಯ ಅಂತ ಹೊರಗಿನ ಪ್ರಪಂಚದ ಗೊಡವೆ ಇಲ್ಲ. ಆದ್ರೆ ಓಣಿಯ ಕೂಸು ಏನು ಮಾಡ್ತದೆ? ಸ್ವಲ್ಪ ಹಿರಿಯವರಾದ ಸ್ನೇಹಿತರಾಗ್ತದೆ. ಅವರು ಮಾಡುವಂತಹ ಕರ್ತವ್ಯ ಕಾರ್ಯಗಳನ್ನು ನೋಡಿ ಸ್ವಲ್ಪ ಬೆಳವಣಿಗೆ ಬರ್ತವೆ. ಒಳ್ಳೆಯರ ಸಹವಾಸ, ಕೆಟ್ಟವರ ಹೆಸರು ಮೇಲೆ ಬರ್ತವೆ ಅಲ್ವಾ? ಹಾಗೆ ನಾವು ಈಗ ಅರಮನೆ ಒಳಗೆ ಕೂತೇವೆ ಅಂತಾದ್ರೆ ಬಾವಿಯೊಳಗಿನ ಕಪ್ಪೆ ಆದಿತ್ಯ ಹೊರತು ಬಾಹ್ಯ ಪ್ರಪಂಚದ ಏನು ವಿಚಾರ ತಿಳಿದುಕೊಳ್ಳೋದಕ್ಕೆ. ಬಾವಿಯ ಒಳಗಿರುವ ಕಪ್ಪೆನ್ನಾದರೂ ನೀರನ್ನು ಕೊಂಡು ಹೋಗುವುದಕ್ಕೆ ಬಂದವರು ನೋಡ್ತಾರೆ. ನಾವು ಅರಮನೆಯಲ್ಲಿ ನಮ್ಮನ್ನು ನೋಡುವುದಕ್ಕೆ ಯಾರು ಬರ್ತಾರೆ? ಮತ್ತೆ ನಾವು ಇದ್ದೇವೆ ಲೋಕಮುಖದಲ್ಲಿ. ಸಕಲ ಚಕ್ರವರ್ತಿಯ ಮಕ್ಕಳು ಇಷ್ಟೊಂದು ಮಂದಿ ಇದ್ದಾರೆ ಅಂತ ತೋರಿಸಬೇಕು. ಪ್ರಪಂಚ ಮುಖದಲ್ಲಿ ಇದ್ದವರನ್ನು ಕೆಣಕಿ ಅವರಿಗೇನಾದ್ರೂ ಒಂದು ತೊಂದರೆ ಕೊಟ್ಟು ಅವರಿಗೆ ಬೇಕಾದಂತ ಅಥರ್ವಣವನ್ನೇ ಎಸಗಿ ನಮ್ಮ ಹೆಸರು ನಾವು ಉಳಿಸಿಕೊಳ್ಳಬೇಕು. ಒಂದು ವಿಷಯ ಉಂಟು. ಏನು? ಸ್ವಲ್ಪ ಹೆಸರಿಗೆ ಬರಬೇಕು. ಒಳ್ಳೆದನ್ನು ಮಾಡಿದೆ ಸತ್ಯವಾಗ್ಲು ಯಾರೂ ಹೊಗಳುದಿಲ್ಲ. ತುಂಬಾ ವರ್ಷ ಕಾಯ್ಬೇಕು. ಒಂದು ಏನಾದ್ರೂ ತಪ್ಪು ಮಾಡಿದ್ದು ಅದು ಇಡೀ ಪ್ರಚಾರ ಆಗ್ತದೆ. ನಮಗೆ ವರ್ಷಗಟ್ಟಲೆ ಕಾಯಲಿಕ್ಕೆ ಸಮಯ ಇಲ್ಲ. ನಮಗೆ ಆಟ ಆಗಲೇ ಸಿಗ್ತದೆ. ಹಾಗಾಗಿ ತಡ ಮಾಡುದು ಸರಿಯಲ್ಲ. ಮೊದಲಾಗಿ ಊರಿನವರನ್ನು ಕೆಣಕಿದ್ರೆ ಮಾತ್ರ ಬೇಗ ನಾವು ಪ್ರಚಾರಕ್ಕೆ ಬರ್ತೇವೆ. ಇಲ್ಲಿಂದ ನೇರ ಆಟದ ಮೈದಾನ ಸೇರಿಕೊಂಡು ಅಲ್ಲಿ ಹೇಗೋ ಪುರಜನರಿದ್ದಾರೆ. ಮತ್ತೆ ಅವರ ಮೂಲಕ ಮುಂದುವರಿಸುತ್ತಾರೆ. ಯಾವ ಅಮಾವಾಸ್ಯೆಗೆ ಹುಟ್ಟಿದವ ಇದು ಕಷ್ಟ. ನಮಗೆ ಹೆಸರು ಬರ್ಬೇಕಂತ ಹೀಗೆಲ್ಲ ಮಾಡ್ಬೇಕು. ದೂರ ಈಗ ಕರ್ತಿದ್ದೇವಂತ ಕೆರೆಸಿದ್ದು ಯಾಕೆ? ಇದು ಕೆರೆಸಿದ್ದು ಎಷ್ಟು ಹಾಗಲ್ವಾ? ಈಗ ಇಷ್ಟು ದಿವಸ ನಿಮ್ಮನ್ನು ಕರೆದಿದ್ದೇವಾ? ಆಮೇಲೆ ಈಗ ಕರೆದದ್ದು ನೋಡುವಾಗ ಸ್ವಲ್ಪ ಗೌರವದಲ್ಲಿ ಬರ್ಬೇಕು. ಅರಸನ ಮಕ್ಕಳಲ್ವ ನಾವು? ನಮಗೂ ನಿಮಗೆ ವ್ಯತ್ಯಾಸ. ನಿಮ್ಮಪ್ಪ ಬಲ್ಪು ಅಲ್ಲ,
ನೀನೆಂತ ದನದ ಹಡ್ಡಿಗೆ ಬಂದದ್ದ ಪುಣ್ಯ. ನಾವೊಂದು ನಾಡಿನ ಅರಸನ ಭಾಷೆಯ ಸಂತಾನ ಇಲ್ಲದವನೇ ಮಾರಿ ಹಿಡಿದವಳೆ. ನಿನ್ನ ಇಂತಹ ಕೆಟ್ಟ ಅಭ್ಯಾಸ, ಇಂತಹ ಕೆಲಸ ಇದ್ರೆ ಅಲ್ಲಿ ಈಗ ನಮ್ಮ ಸ್ವಂತದ್ದು ಆಯ್ತಾ? ಅರಸನ ಮಕ್ಕಳು ಹೇಗಿದ್ದಾರೆ, ಏನು ಮಾಡ್ತಾರೆ, ಸ್ವಲ್ಪ ಅವರ ಯೋಗ್ಯತೆ ಕುರಿತು ನೀವು ಮಾಡ್ಬೇಕು. ನಿಮ್ಮ ಅಪ್ಪ ಸಗರ ಚಕ್ರವರ್ತಿ, ಸಾಗರ ಸಗರ ಚಕ್ರವರ್ತಿ ಸಣ್ಣ ತಪ್ಪಲ್ಲ. ನನ್ನ ಹುಟ್ಟಿಸಿದನಲ್ಲ ಅವನ ಎಲ್ಲಿದ್ದಾರೆ ಗೊತ್ತುಂಟ? ಈಗ ನಿಮ್ಮನ್ನು ಕರೆದ ಯಾಕೆ ಗೊತ್ತಾಯ್ತಾ? ನಿಮಗೊಂದು ಒಳ್ಳೆಯ ಅವಕಾಶ ಈಗ ಕೂಡಿ ಬಂದಿದೆ. ಒಳ್ಳೆ ಒಳ್ಳೆ ಅಲ್ಲ, ಒಳ್ಳೆ ಇರುದು ನೀರಲ್ಲಿ. ನಿಮ್ಮ ಜೊತೆಗಾತಿಯರ ಜೊತೆಯಲ್ಲಿ, ಜೊತೆಗಾರರ ಜೊತೆಯಲ್ಲಿ ಇಷ್ಟವರೆಗೆ ಆಟ ಆಡಿದವರು, ಜೊತೆಗಾರರ ಜೊತೆಯಲ್ಲಿ ಇಷ್ಟವರೆಗೆ ನೀವು ಆಟ ಮಾಡಿದವರು. ಅರಸನ ಮಕ್ಕಳ ಜೊತೆ ಆಟ ಆಡುವಂತ ಅವಕಾಶ ಸಿಕ್ಕಿಲ್ಲ ನಿಮಗೆ, ಸಿಕ್ಕಿದ್ದಿಲ್ಲ. ಇವತ್ತು ನಿಮಗೆ ಅರಸರ ಮಕ್ಕಳ ಜೊತೆಯಲ್ಲಿ ಆಟ ಆಡುವಂತ ಒಂದು ಸುವರ್ಣ ಅವಕಾಶ. ಬರ್ತೀರಾ? ಆಟ ಬರ್ತೀಯಾ? ನಿಮ್ಮದು ಯಾವ ನಮ್ಮದು ದೊಡ್ಡ ಬೇಡಾವುದಲ್ಲ. ಇಷ್ಟರ ಅದೆಷ್ಟು ಆಟಗಳನ್ನು ಆಡಿದವರು ನಾವಿದ್ದೇವೆ. ಇವತ್ತೊಂದು ಹೊಸ ಆಟವನ್ನು ಆಡುವ ಹಾಗಲ್ಲ, ಅರಸನ ಮಕ್ಕಳಲ್ಲಿ ಮಾತಾಡುವಾಗ ಸ್ವಲ್ಪ ನೋಡಿಕೊಳ್ಬೇಕು. ಮಾತಾಡಿ ಸಮಯ ಕಳೆದು ಈಗ ನೀವು ಯಾವಾಗಲೂ ಚೀನೆ ಕೋಲ ಆಡ್ತೀವಿ, ಚೆಂಡು ಚೀನಿ 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 ಅಲ್ಲ, ಕುಂಬಳಕಾಯಿ, ಚೆಂಡು, ಚೆಂಡು, ಬುಗರಿ, ಕೋಲಾಟ, ಮತ್ತೆ ಯಾವುದು ಬೇಡ, ಅದೆಲ್ಲ ಬೇಡ. ಹೇಗೆ ಅದರ ಫಲಿತಾಂಶ ಬಂದಿಲ್ಲ. ಈಗ ಹೊಸದು ಯಾವುದಾದ್ರೂ ಆಟ ಗೊತ್ತುಂಟ ನಿನಗೆ? ಗೊತ್ತಿರ್ಲಿಕ್ಕಿಲ್ಲ. ಸರಪತಿ ಅದೆಲ್ಲ ಬೇಡ. ಅದು ಒಂದೇ ಅಲ್ಲ, ಬರಕ್ ಗೊತ್ತ ಆಟವನ್ನು ಆಡಿಲ್ಲ ನಿನ್ನ ನೀನು ಮೊದಲೇ ಮಂಗ, ಮತ್ತೆ ಮಂಗನ ಮತ್ತೆ ನೋಡುವಾಗಲೇ ಗೊತ್ತಾಗುದಿಲ್ಲ. ಈಗ ಈಗ ಬೇಡ, ಈಗ ಆಟ ನಾನೇ ಸೃಷ್ಟಿಸ್ತೇನೆ. ಈಗ ಈ ಮೈದಾನದ ಕೊನೆಯಲ್ಲಿ ನೋಡು, ದೊಡ್ಡ ಕೆರೆ ಕಾಣ್ತದ? ಓ, ಅಲ್ಲಿ ಒಂದು ಸಾಲು ದಾಟಿ ಹೋದ್ರೆ ಒಂದು ಕೆರೆ ಉಂಟು, ಗೊತ್ತುಂಟು? ಆ ಕಡೆ ಹೋದ್ರೆ ಕೆರೆ, ಕೆರೆ. ಅದರಲ್ಲಿ ಎಷ್ಟು ಮಂದಿ ಮುಳುಗಿ ಸ್ನಾನ ಮಾಡಿದ್ರು ಅಷ್ಟು ಬೇಕಾದಷ್ಟು ನೀರುಂಟಲ್ಲ? ಹೌದು. ಕುಡಿಯುವಷ್ಟು ಉಂಟಾ? ಕುಡಿಯುವಷ್ಟು ಅಲ್ವೋ? ಇಷ್ಟು ಮಂದಿ ಮುಳುಗಿದವರು ಮುಳುಗುವಷ್ಟು ನೀರುಂಟು ಅಂತ ಹೇಳ್ತೇನೆ. ಮುಳುಗಿ ಸಾಯುವಷ್ಟು ಬೇಕಾದ್ರೂ ನೀರು. ನನಗೆ ಚಳಿ ಆಗುದಲ್ಲ, ಬೇರೆ ಮೇಲೆ ಮಾತ್ರ ಆಟ ಆಡಿದ್ರೆ ಸಾಕು. ಸ್ವಲ್ಪ ನೀರಿನೊಳಗೆ ಆಟ ಆಡುದು ಕಲಿಬೇಕು. ಹೌದಾ? ಹೌದು. ಮೀನಿನ ಹಾಗೆ ಎಲ್ಲ ಆಡ್ತದೆ. ನೀರಿನ ಹಾಗೆ ಈಜುದಕ್ಕೆ ಕಲಿಬೇಕು, ಮುಳುಗುದಕ್ಕೆ ಕಲಿಬೇಕು. ಅದೆಲ್ಲ ಗೊತ್ತುಂಟ ನಿನಗೆ? ಅದೊಂದು ಗೊತ್ತುಂಟಲ್ಲ, ಯಾವುದು ಗೊತ್ತಿಲ್ಲ. ಇದೊಂದು ಸರಿಯಾದ. ಹಾಗಾಗಿ ಮತ್ತೆ ಅಷ್ಟೇ ಅಲ್ಲ, ಅದರಲ್ಲಿ ಸ್ಪರ್ಧೆ ಇದೆ. ಮತ್ತೆ ಎಲ್ಲವರಿಗೆ ಬಹುಮಾನ. ನಿಮ್ಮದೇ ಸರಿ ಇಲ್ಲ. ಬಹುಮಾನ ಈಗ ಒಂದು ಈಜುದ್ರಲ್ಲಿ ಒಟ್ಟಿಗೆ ಈಜುವುದಕ್ಕೆ ಪ್ರಾರಂಭ ಮಾಡಿ ಈ ದಡದಿಂದ ಆ ದಡವನ್ನು ಯಾರು ಸೇರ್ತಾರೆ ಅವರಿಗೆ ಪ್ರಥಮ ಬಹುಮಾನ ಇದ್ದಾರಲ್ಲ. ಆಮೇಲೆ ನೀರಿನಲ್ಲಿ ಹೆಚ್ಚು ಹೊತ್ತು ಯಾರು ಮುಳುಗಿರ್ತಾರೆ, ಕೈ ಕಟ್ಟಿ ಬಾಯಿ ಮುಚ್ಚಿ ಮತ್ತೆ ಅವರು ಕೊಂಡು ಹೋಗುದು. ಮುಚ್ಚಲಿಕ್ಕಿಲ್ಲ, ಮುಂದೆಲ್ಲ ಕೊಂಡು ಹಾಗಲ್ವೋ? ನೀರಿನಲ್ಲಿ ಮುಳುಗಿ ಎಷ್ಟು ಹೊತ್ತು ಯಾರು ಇರ್ತಾರಂತ ಮತ್ತೆ ಮೇಲೆ ಬರ್ಬೇಕು ಅವರು. ಬರ್ಬೇಕು. ಹೆಚ್ಚು ಹೊತ್ತು ಇದ್ದವರಿಗೆ ಪ್ರಥಮ ಬಹುಮಾನ. ಸ್ವಲ್ಪ ಸಮಯ ಕಳೆದ್ರೆ ಕಣ್ಣಿನ ತಾನೇ ಮೇಲೆ ಬರ್ತಾರೆ. ಅದು ಸ್ಪರ್ಧೆಯ, ಅವನಿಗೆ ಬಹುಮಾನ ಬೇಡ, ನೋಡ್ಲಿಕ್ಕಿಲ್ಲ ಮೊದಲೇ. ಹಾಗಾಗಿ ಹೌದು, ಇನ್ನು ತರ ಮಾಡುದು ಏನು ಕಡಿಮೆ ಮಾಡ್ಲಿಕ್ಕಿಲ್ಲ, ಕಡಿಮೆ ಬೇಕಾದ್ರೂ ಕೊಡ್ತೇವೆ ನಾವು. ತೆಗೆದಷ್ಟು ಬರ್ತದೆ ಅದು ಉಂಟಂತ ನಮ್ಮಲ್ಲಿ. ನಿಮ್ಮಲ್ಲಿ ಉಂಟು, ಎಲ್ಲರೂ ದೊಡ್ಡ ಬರ್ತದೆ. ಹಾಗಾದ್ರೆ ಎಲ್ಲರೂ ಒಟ್ಟಾಗಿ ನೀರಾಟವಾಡಿದರು ಸರಸದಲ್ಲಿ ಭೂಪಾಲ ಬಾಲಕರು. ನೀರಾಟವಾಡಿದರು ಸರಸದಲ್ಲಿ ಭೂಪಾಲ ಬಾಲಕರು, ಸರಸದಲ್ಲಿ ಭೂಪಾಲ ಬಾಲಕರು.
ಆಟವಾಡುವುದಕ್ಕಾಗಿ ಬಂದ ಪುರಜನರನ್ನು ವಿಧ ವಿಧವಾಗಿ ನೀರಿನಲ್ಲಿ ಮುಳುಗಿಸಿ ಹೊಡೆದು ಬಡಿದು ಕೆಲವರನ್ನು ಕೊಂದವರಿದ್ದೇವೆ, ಕೆಲವರನ್ನು ಜೀವಂತ ಶವ ಆಗಿ ಕಟ್ಟಿದವರಿದ್ದೇವೆ. ಆದ್ರೆ ಇಲ್ಲಿಗೆ ನಮ್ಮ ಕೆಲಸ ಮುಗಿಯಿಲ್ಲ. ಯಾರಾದ್ರೂ ಈ ಕಾರ್ಯದಲ್ಲಿ ಸಿಕ್ಕಾರು ಇಂದಿರಲು ಶಿವರಾತ್ರಿಯೊಳಗೆ ಸಂತಸದೊಳೆಲ್ಲರುತ್ಸವ ಮಗ್ನರಾಗಿ ಭಕ್ತಿಯಲ್ಲಿ ಜಾಗರಣೆಯಿಂದಿರಲು ಕಂದುಹರನನ್ನು ಭಜಿಸಿ ನಲಿದು ನರ್ತಿಸನು. ನಾವೆಲ್ಲರೂ ಶಿವನ ಕುರಿತಾಗಿ ಶಿವಜ್ಞಾನದಲ್ಲೇ ನಿರತರಾದವು. ಯಾವತ್ತೂ ಕೂಡ ಶಿವನ ಕುರಿತಾಗಿಯೇ ನಾವು ತಪವನ್ನು ಭಜನೆಯನ್ನು ಮಾಡ್ತಾ ಇದ್ದವು. ಇಂದು ಶಿವರಾತ್ರಿ ಜಾಗರಣೆಯ ವೇಳೆ, ಶಿವರಾತ್ರಿ ಜಾಗರಣೆ ವೇಳೆ ನಾವು ದಿನನಿತ್ಯವೂ ನಾವು ಆತನ ಭಜನೆ ಮೂಲಕವಾಗಿ ಆತನ ಉಳಿಸಿಕೊಳ್ಬೇಕಾಗಿದೆ. ಆದ್ರಿಂದ ಇವತ್ತು ತಡ ಮಾಡುವುದಲ್ಲ, ಆದಷ್ಟು ಶೀಘ್ರವಾಗಿ ನಾವೆಲ್ಲರೂ ಜೊತೆಯಾಗಿ ಇದ್ದುಕೊಂಡು ಶರಣು ಶರಣು ಸ್ವಾಮಿ ಮಹಾದೇವ, ನಮ್ಮ ಕರುಣಾದಿಂದಲೇ ಕಾಯ ಮಹಾದೇವ. ಶರಣು ಶರಣು ಸ್ವಾಮಿ ಮಹಾದೇವ, ನಮ್ಮ ಕರುಣಾದಿಂದಲೇ ಕಾಯ ಮಹಾದೇವ, ನಮ್ಮ ಕರುಣಾದಿಂದಲೇ ಕಾಯ ಮಹಾದೇವ. ಹುಟ್ಟುವುದವಿಲ್ಲದ ಮಹಾದೇವ, ಹುಟ್ಟುವುದವಿಲ್ಲದ ಮಹಾದೇವ, ಬೆಳ್ಳಿ ಬೆಟ್ಟದ ನೆಲದಿದ ಮಹಾದೇವ, ಬೆಳ್ಳಿ ಬೆಟ್ಟದ ನೆಲದಿದ ಮಹಾದೇವ, ನಟ್ಟುವರೆಯ ಮಹಾದೇವ, ನಟ್ಟುವರೆಯ ಮಹಾದೇವ, ತೊಗಲು ಬಾವನು ಮಹಾದೇವ, ತೊಗಲು ಹಾವನ್ನು ಹೊತ್ತ ಮಹಾದೇವ. ಶರಣು ಶರಣು ಸ್ವಾಮಿ ಮಹಾದೇವ, ನಮ್ಮ ಕರುಣಾದಿಂದಲೇ ಗಾಯ ಮಹಾದೇವ, ನಮ್ಮ ಕರುಣಾದಿಂದಲೇ ಗಾಯ ಮಹಾದೇವ. ಎತ್ತಬಹುದು ಯಾಗದ ತುರಗವು, ಎತ್ತಬಹುದು ಯಾಗದ ತುರಗವು, ಎನ್ನುತ್ತ ಆರಾಧಿಸಿದನು. ಎತ್ತ ಶೋಧಿಸಿ ಹಯನಗೊಳಿಸುವುದು ಹತ್ತಾದಾದು, ಎತ್ತಬಹುದು ಎಂತಹ ವಾರ್ತೆಯನ್ನು ನಾನು ಈ ಹೊತ್ತಿಗೆ ಕೇಳ್ತಾ ಇದ್ದೇನೆ. ಭಟರು ಬಂದು ಹೇಳಿದರಲ್ಲ, ದಿಗ್ವಿಜಯಕ್ಕೆ ಹೊರಟು ಸಿದ್ಧವಾಗಿರುವಂತಹ ಹಯ ಒಮ್ಮಿಂದ ಮೇಲೆ ಕಾಣೆಯಾಗಿದೆ.
ಹೇಳಿ ಕೇಳಿ ನನಗೆ ವರ್ತಮಾನ ಕಾಲದಲ್ಲಿ ಯಾರು ವಿರೋಧಿಗಳಿಲ್ಲ. ಅಶ್ವಮೇಧ ಯಾಗ ಮಾಡ್ತೇನೆ ಎನ್ನುವಂತಹ ಸುದ್ದಿಯನ್ನು ಕೇಳಿ ನಮ್ಮ ವಿರೋಧಿಗಳು ಯಾರಾದ್ರೂ ಅಪಹರಿಸಿದ್ರು ಅದು ಅವಕಾಶವೇ ಇಲ್ಲ. ಅಥವಾ ಯಾರಾದ್ರೂ ರಾಕ್ಷಸರು ಬಂದು ಮಾರುವೇಷದಲ್ಲಿ ನಮ್ಮ ಹಯವನ್ನು ಅಪಹರಿಸಿದ್ರು ನಾನಂತೂ ಅರಿ ಹೇಳಿ ಕೇಳಿ ಅದು ಸಾಮಾನ್ಯ ಹಯ ಅಲ್ವಲ್ಲ, ವಿಶೇಷವಾದಂತಹ ದಿವ್ಯಾಶ್ವ. ಅದನ್ನು ಸಾಮಾನ್ಯರಿಗೆ ಅಪಹರಿಸುವುದಕ್ಕೂ ಸಾಧ್ಯ ಇಲ್ಲ. ಎಂತಹ ಸ್ಥಿತಿ, ಎಂತಹ ದುಸ್ಥಿತಿ. ಅಶ್ವಮೇಧಕ್ಕೆ ದೀಕ್ಷಾಬದ್ಧನಾಗಿ ಹೋಗಿ ಆದ್ರೆ ಅದನ್ನು ಸಂಪೂರ್ಣ ಮಾಡದೇ ಇದ್ರೆ ನಾಳೆ ಪಾಪ ನನಗೆ ಅಂಟಿಕೊಂಡು ನಾನು ಕೆಟ್ಟ ಹೆಸರಿಗೆ ಭಾಜನನಾಗಬೇಕಾಗ್ತದೆ. ಅಯ್ಯೋ ಏನು ಮಾಡೋಣ, ಕಳೆದು ಹೋಗಿರುವಂತಹ ಹಯವನ್ನು ಮತ್ತೆ ಸಂಪಾದಿಸಬೇಕಲ್ಲ. ಸರಿ, ಗುರುಗಳು ಹೇಳಿದಂತಹ ಮಾತು ಈಗ ನೆನಪಾಗುತ್ತಾ ಉಂಟು. ಮಕ್ಕಳೇ, ಏನಾಗಿದೆ? ಒಂದು ವಿಶೇಷವಾದಂತಹ ವಿದ್ಯಮಾನ ಈ ಹೊತ್ತಿಗೆ ಜನ. ಏನು ವಿದ್ಯಮಾನ ಅದು? ನಾನು ಯಾಗ ದೀಕ್ಷಾಬದ್ಧನಾಗಿರುವುದು ನಿಮಗೆಲ್ಲರಿಗೂ ಕೂಡ ತಿಳಿದಂತಹ ವಿಚಾರ. ಆದರೆ ನಿಮ್ಮ ನೇತೃತ್ವದಲ್ಲೇ ದಿಗ್ವಿಜಯಕ್ಕೆ ಹೊರಡಬೇಕು, ದಿವ್ಯಾಶ್ವವನ್ನು ಹಿಂಬಾಲಿಸಿ ಎಂಬ ಹಾಗೆ ನಾನು ಯೋಜನಾಬದ್ಧನಾಗಿದ್ರೆ ಅದರ ಪೂರ್ವದಲ್ಲಿಯೇ ಒಂದು ಅಘಟಿತ ಘಟನೆ ನಡೆದು ಯಾರೋ ಏನೋ ಅರಿಯೇ ನಮ್ಮ ದಿವ್ಯಾಶ್ವ ಈ ಹೊತ್ತಿಗೆ ಕಾಣೆಯಾಗಿದೆ. ಅದಿಲ್ಲದೆ ನಾವು ಅಶ್ವಮೇಧವನ್ನು ಮುಂದುವರಿಸುವಂತಹ ಪ್ರಮೇಯವೇ ಇಲ್ಲ. ಹಾಗಾದ್ದರಿಂದ ನಿಮಗೆ ನಾನು ಕೊಡುತ್ತಿರುವಂತಹ ಹೊಣೆಗಾರಿಕೆ ಒಂದೇ, ಈ ಪ್ರಪಂಚದಲ್ಲಿ ಎಲ್ಲಿಯೇ ಇರಲಿ, ಅದು ಸ್ವರ್ಗವೋ ಅಥವಾ ಪಾತಾಳವೋ, ಕಾಡು ಮೇಡು ಸಮುದ್ರ, ಎಲ್ಲಿಯೇ ನಮ್ಮ ದಿವ್ಯಾಶ್ವ ಅಡಗಿಕೊಂಡಿರಲಿ, ಅದನ್ನ ಹುಡುಕಿ ಮರು ಸಂಪಾದನೆ ಮಾಡಬೇಕು. ಮಕ್ಕಳ ಮೇಲೆ ಭರವಸೆಯನ್ನಿಟ್ಟಂತ ಅಪ್ಪ ಆಜ್ಞೆ ಮಾಡಿದವರಿದ್ದಾರೆ. ತ್ರೈಭುವನಗಳಲ್ಲಿ ಎಲ್ಲಿ ಅಡಗಿದ್ರು ಕೂಡ ಆ ಪರ ಶಿವನ ಪಾದ ಸೇರಿದ್ರು, ಎಂತ ಶಕ್ತಿ ಎದುರಾದ್ರೂ ಕೂಡ ಅದನ್ನು ಎದುರಿಸಿ ಪೂಜಿಸಿ ಬಿಟ್ಟಂತ ಕುದುರೆ ನಮಗೆ ಸಿಗಬೇಕು. ಹಾಗಾಗಿ ತಡ ಮಾಡುದು ಸರಿಯಲ್ಲ, ಎಲ್ಲ ಒಂದಾಗಿ ಮುಂದುವರಿ. ಕಾಡು ನಾಡು ಯಾವುದನ್ನೇ ಬಿಡದೆ ದೇಶದ ಮೂಲೆ ಮೂಲೆಗಳಲ್ಲಿ ಹುಡುಕಿ ಪ್ರಯಾಸ ಮಾಡಿಕೊಂಡಿದ್ದೇವೆ. ಎರಡು ಲೋಕದಲ್ಲೂ ನಮ್ಮದಾದಂತಹ ದರ್ಶನದ ಮೂಲಕ ನಾವು ಪೂಜಿಸುವುದಕ್ಕೆ ಕಾಣ್ತಾ ಇಲ್ಲ. ಹಾಗಾದ್ರೆ ಇನ್ನು ಕೊನೆಯ ಭಾಗವಾಗಿ ಉಳಿದಿದೆ ಪಾತಾಳ. ಎಲ್ಲರೂ ಒಟ್ಟಾಗಿ ಪಾತಾಳ. Thank you.
ನಾವು ಇಷ್ಟೊಂದು ಕಷ್ಟಪಟ್ಟು ಹುಡುಕುತ್ತಾ ಇದ್ದೇವೆ, ಆದ್ರೆ ಈ ಮಂದಮತಿ ಕಳ್ಳ ಕಪಟಿ ಕಟ್ಟ ಬಿಟ್ಟಂತ ಕೊಟ್ಟು ಮನಿ ಆ ಕದ್ದು ತಂದು ಇಲ್ಲಿ ಇಳಿಸಿಕೊಂಡಿದ್ದಾರೆ. ಈಗ ನಮಗೆ ಬೇಕಾದ್ದು ಕುದುರೆ ಪಡಿಬೇಕಾದ್ರೆ ಇವನನ್ನು ನಿವಾಳಿಸಬೇಕು. ಹಾಗಾದ್ರೆ ಯಾಕೆ ತಡೆ ಮಾಡುವುದು? ಎಲ್ಲರೂ ಇವನನ್ನು ಪಡೆದು ಎಳೆದಾಕಿ ಕುದುರೆಯನ್ನು ತೆಗೆದುಕೊಂಡು ಹೋಗಬೇಕು. ಕ್ಷಣ ಮಾತ್ರದಲ್ಲಿ 60,000 ಮಂದಿ ಭಸ್ಮವಾಗಿ ಹೋಗಿದ್ದಾರೆ, ಅಪವಿತ್ರವಾಗಿ ಹೋಗಿದ್ದಾರೆ. ಇನ್ನು ಬೇರೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡ್ತೇವೆ. ಮಹಿಪತಿಯು ಮುನಿಪನು ನಾರದ ಮಹರ್ಷಿಗಳನ್ನು ಬೀಳ್ಕೊಟ್ಟಾಗಿದೆ. ಮಹದಾಜ್ಞೆ ಎನ್ನದೆ ಬೇರೆ ಏನು ಹೇಳಬೇಕು, ಆದ್ರೆ ನನಗೆ ಯೋಚನೆ ಅದಲ್ಲ. ಭಗವದ್ ಅನುಗ್ರಹ ಸಂಪಾದನೆ ಆಗುತ್ತದೆ ಎನ್ನುವಂತಹ ಕಾರಣದಿಂದ ಅಶ್ವಮೇಧಕ್ಕೆ ತೊಡಗಿದ್ರೆ ಬಾರಿ ಬಾರಿಗೂ ನನಗೆ ನಷ್ಟವೇ ಆಗುತ್ತಾ ಉಂಟಲ್ಲ. ಯಾಗ ಎನ್ನುವಂತಹದ್ದು ತ್ಯಾಗಭೂಯಿಷ್ಠವಾಗಿರುವಂತಹದ್ದು, ಅದರಲ್ಲಿ ನಷ್ಟ ಸಂಭವಿಸ್ಲಿಕ್ಕಿಲ್ಲ. ಆದ್ರೆ ಈ ಹೊತ್ತಿಗೆ ನನಗೆ ಸಂಭವಿಸ್ತಾ ಇರುವುದು ನಷ್ಟವೇ ತಾನೆ. ಹಾಗೆ ತೊಡಗಿದಂತಹ ಮುಹೂರ್ತವೇ ಸರಿ ಇಲ್ವೋ ಏನೋ ಎಂಬ ಹಾಗೆ ಯೋಚಿಸಬೇಕಾಗ್ತದೆ. ಅಶ್ವಮೇಧಕ್ಕೆ ಕೇಂದ್ರೀಕೃತವಾಗಿ ಕೇಂದ್ರ ಸ್ಥಾನದಲ್ಲಿರುವಂತಹ ಹಯವೇ ನಾಪತ್ತೆ. ಅದನ್ನು ಹುಡುಕಲಿಕ್ಕೆ ಹೋಗಿರುವಂತಹ ನನ್ನ ಮಕ್ಕಳು ಕೂಡ ಈ ಹೊತ್ತಿಗೆ ಭಸ್ಮೀಕೃತರಾಗಿದ್ದಾರೆ ಎನ್ನುವಂತಹ ವಾರ್ತೆಯನ್ನು ನಾರದರೇ ಬಂದು ಅರುಹಿದರಲ್ಲ. ಕಾರಣ ಏನು ಎಂಬ ಹಾಗೆ ಕೇಳಿದವಾಗ ಹೇಳ್ತಾರೆ, ಭೂಪತಿ
ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ನಿನ್ನ ಯಾಗದ ಹಯವನ್ನು ಕಂಡಂತಹ ನಿನ್ನ ಮಕ್ಕಳು ಕಪಿಲ ಮಹರ್ಷಿಗಳೇ ಹಯವನ್ನು ಅಪಹರಿಸಿದ್ದಾರೆ ಎನ್ನುವಂತಹ ಯೋಚನೆಯಿಂದ ಅವರ ಮೇಲೆ ಹಿಂಸೆಯನ್ನು ಮಾಡುವುದಕ್ಕೆ ಹೋದವಾಗ ಅವರ ಕೋಪದ ಜ್ವಾಲಾಗ್ನಿಗೆ ಬೆಂದು ಭಸ್ಮೀಕೃತರಾದರು. ಹೀಗೂ ಆಗುವುದುಂಟೆ. ಹಾಗಿದ್ರೆ ಅರ್ಥ ಏನು? ಬಹುಶಃ ನಾನು ಅಶ್ವಮೇಧವನ್ನು ಮಾಡುವಂತಹದ್ದು ಭಗವಂತನಿಗೂ ಕೂಡ ಪ್ರಿಯ ಇಲ್ಲ ಎಂಬ ಹಾಗೆ ನಾನು ಭಾವಿಸಬೇಕಾಗಿದೆ. ಆದರೆ ಒಂದು ಮಾತನ್ನು ಹೇಳಿದೆ, ಆ ಕುರಿತಾಗಿ ನನಗೆ ಸಮಾಧಾನವೇ ಆಗಿದೆ. ಆ ಹಯವನ್ನು ಮರಳಿ ಸಂಪಾದನೆ ಮಾಡಿದೆ ಹೌದು ಅಂತಾದ್ರೆ ಅಶ್ವಮೇಧವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದಕ್ಕಾಗುತ್ತದೆ ಎಂಬ ಹಾಗೆ. ಹೇಗೆ ಮಾಡುವುದು? ಇಲ್ಲಿಯೇ ಹತ್ತಿರದಲ್ಲಿಯೇ ಇದ್ದಿದ್ರೆ ನಾನೇ ಹೋಗಿ ತರಬಹುದಿತ್ತು. ನಾನು ಯಾಗದೀಕ್ಷಿತನಾಗಿದ್ದೆ. ಈ ಸರಯೂ ನದಿ ತಟದಿಂದ ಬೇರೆ ಹೋಗುವುದಕ್ಕಾಗುವುದಿಲ್ಲ. ಆವಾಗ ಅವರೇ ಸೂಚಿಸಿದಂತಹ ದಾರಿ, ಅಸಮಂಜಸನ ಸುಪುತ್ರನಾಗಿರುವಂತಹ ಅಂಶುಮಂತನನ್ನೇ ಕಳಿಸಿದ್ದೆ ಅಂತಾದ್ರೆ ಆತ ಮಹರ್ಷಿಗಳನ್ನು ಒಲಿಸಿ ಕರೆ ತರ್ತಾನೆ. ಅವನಿಗೆ ಅಂತಹ ಒಂದು ಪ್ರತಿಭೆ ಇದೆ ಎಂಬ ಹಾಗೆ ಮಹದಾಜ್ಞೆ ಎಂಬ ಹಾಗೆ ಸ್ವೀಕರಿಸಿ ಆಗಿದೆಯಲ್ಲ. ನಾರದರನ್ನು ಬೀಳ್ಕೊಟ್ಟಾಗಿದೆ. ಇನ್ನು ತಡ ಮಾಡುವುದಲ್ಲ. ಯಾಗ ಪೂರ್ಣತೆಗೆ ಈಗಾಗಲೇ ಸಮಯ ಸನ್ನಿಹಿತವಾಗಿದೆ. ಅಂಶುಮಂತ, ಹೌದು, ಅದಕ್ಕೆ ಅಲ್ಲಿ ಬೇಡ ಇಲ್ಲಿ ಬನ್ನಿ ಅಂತ ಹೇಳಿದ್ದು. ಅನುಗುಣವಾದಂತಹ ನಾನು ಸಂಸ್ಕಾರವಂತನಾಗಿ ಬೆಳೆಯಬೇಕನ್ನುವಂತಹ ಉದ್ದೇಶದಿಂದ ನನಗೆ ವಿದ್ಯೆ ಕಲಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಯೋಗ್ಯವಾದ ಗುರುಗಳು ಕಲಿಸಿದಂತಹ ವಿಚಾರವನ್ನು ಸರಿಯಾಗಿ ಮನನ ಮಾಡಿಕೊಂಡು ಅಭ್ಯಾಸವನ್ನು ಮಾಡಿದವನು ನಾನು. ಅಭ್ಯಾಸ ಅನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ. ನಾವು ಮಾಡಿದಂತಹ ಅಭ್ಯಾಸಕ್ಕೆ ಸರಿಯಾಗಿ ವಿದ್ಯೆಯು ನಮಗೆ ಪ್ರಾಪ್ತವಾಗ್ತದೆ ಅಂತೆ. ಆದ್ದರಿಂದಲೇ ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆಗೆ ಬಂದಂತಹ ನನಗೆ ರಾಜಕೀಯ ಪಟ್ಟುಗಳ ವಿಚಾರವನ್ನು ನೀವೇ ತಿಳಿಸಿದವರಿದ್ದೀರಿ. ಅಜಯ,
ಯಾವತ್ತು ಯಾವುದೇ ವಿಚಾರವಿದ್ದರೂ ಸಹ ನನ್ನಲ್ಲಿ ಚರ್ಚಿಸುವವರು ಯಾಗ ದೀಕ್ಷಿತರಾಗಿದ್ದೀರಿ. ಇಂತಹ ಹೊತ್ತಿನಲ್ಲಿ ನನ್ನನ್ನು ಹೀಗೆ ಕರೆಯಬೇಕು ಯಾಕೆ ಕರೆದಿರಿ ಅನ್ನುವುದು ವಿಚಾರ ಗೊತ್ತಿಲ್ಲ. ಅಂಶವಂತ ಈ ಕಡೆ ಬಾ ಅನ್ನುವ ಹಾಗೆ ಏನು ವಿಚಾರ ಅಧ್ಯಯ ಯಾವುದೇ ವಿಚಾರವಿದ್ದರೂ ಸಹ ನನ್ನಲ್ಲಿ ತಿಳಿಸಿ ನನ್ನಿಂದ ಆದ ಕಾರ್ಯವನ್ನು ನಡೆಸಲಿಕ್ಕೆ ನಿನ್ನನ್ನು ವತ್ಸ ಅಂತ ಹೇಳಿದ ಮತ್ತೆ ವತ್ಸ ವಾತ್ಸಲ್ಯ ಪೂರಿತವಾಗಿಯೇ ನಿನ್ನನ್ನು ಕರೆಯುತ್ತಿದ್ದೇನೆ ಮಗನೇ. ಏನು ಮಾಡೋಣ ಹೇಳು. ಏನಜ್ಜಯ್ಯ ಅದೇಕೋ ಏನು ನಿನ್ನ ಅಪ್ಪನಲ್ಲಿ ತೋರದೇ ಇರುವ ಅಥವಾ ಇರದೇ ಇರುವಂತಹ ವಾತ್ಸಲ್ಯವನ್ನು ನಾನು ನಿನ್ನಲ್ಲಿ ಗಮನಿಸಿದ್ದೇನೆ. ಅವನಿಗೆ ತೋರಿಸದೇ ಇರುವಂತಹ ಪ್ರೀತಿಯನ್ನು ನಾನು ನಿನಗೆ ತೋರಿಸುತ್ತಾ ಇದ್ದೇನೆ. ನಿನ್ನ ಅಪ್ಪನ ಹೆಸರು ಅಸಮಂಜಸ. ಆವತ್ತೇ ನಾನು ಎಣಿಸಿದ್ದೆ ಹೆಸರು ಸಮಂಜಸ ಅಲ್ವೋ ಏನೋ ಎಂಬ ಹಾಗೆ. ಆದ್ರೆ ಹೆಸರಿಗನುಗುಣವಾಗಿಯೇ ತನ್ನ ದುರ್ಬುದ್ಧಿಯನ್ನು ತೋರಿಸುತ್ತಾ ಸಮಾಜ ಕಂಟಕನಾಗಿಯೇ ಬಾಳಿ ಬದುಕಿದ. ಅವನು ಸಾಲದೆಂಬಂತೆ ಅವನ ಸಹವಾಸ ದೋಷದಿಂದ ಉಳಿದ 60,000 ತಮ್ಮಂದಿರು ಕೂಡ ಅವನದ್ದೇ ದಾರಿಯನ್ನು ತುಳಿದರು. ಆದ್ರೆ ನನಗೆ ಈ ಹೊತ್ತಿಗೆ ಸಮಾಧಾನ ಏನು ಗೊತ್ತೇ? ಏನಜ್ಜಯ್ಯ 60,000 ಒಂದು ಚಿಕ್ಕಪ್ಪಂದಿರು ಇದ್ರೂ ಕೂಡ ಅಪ್ಪ ಮತ್ತು ಚಿಕ್ಕಪ್ಪಂದಿರು ಜೊತೆ ಸೇರಿ ಅವರ ದಾರಿಯನ್ನು ನೀನು ತುಳಿಲಿಲ್ವಲ್ಲ. ಅದಕ್ಕೆ ನಾನು ಬೆಳೆದ ಪರಿಸರ ಕಾರಣ ಅಜ್ಜಯ್ಯ. ಅದೇ ಪರಿಸರದಲ್ಲಿ ಅಲ್ವೇ ಆ ಮಗನೇ ಅವನು ಕೂಡ ಬೆಳೆದದ್ದು. ಒಬ್ಬನ ವ್ಯಕ್ತಿತ್ವ ರೂಪಿಸುವಲ್ಲಿ ಪರಿಸರ ಮತ್ತು ಸ್ನೇಹ ಕಾರಣವಂತೆ. ಅವರೆಲ್ಲರೂ ಒಂದುಗೂಡಿದ್ದರಿಂದ ಒಬ್ಬನ ಗುಣವೇ ಮತ್ತೊಬ್ಬನಿಗೆ ಬಂದಿರಬೇಕು. ಏನು ಮಾಡೋಣ, ಪೂರ್ವ ಸಂಸ್ಕಾರವೂ ಇರಬಹುದು. ಅಂತೂ ನನ್ನ ಪೂರ್ವ ಜನ್ಮದ ಪಾಪದ ಫಲ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಆದ್ರೆ ಅದೆಲ್ಲ ನೋವನ್ನು ನಿನ್ನ ಮುಖವನ್ನು ನೋಡಿದವಾಗ ನಾನು ಮರೆತು ಬಿಡುತ್ತೇನೆ ಮಗನೇ. ಈ ಹೊತ್ತಿಗೆ ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಯಾವುದಜ್ಜಯ್ಯ? ನೀನೇ ನೋಡ್ತಾ ಇದ್ದೀಯಲ್ಲ, ಈ ಸರಯೂ ನದಿಯ ತಟದಲ್ಲಿ ಯಾಗ ದೀಕ್ಷಾಬದ್ಧನಾಗಿ ಕುಳಿತಿದ್ದೇನೆ. ಆದ್ರೆ ಯಾಗ ಪೂರ್ಣಾಹುತಿಯಾಗಬೇಕು ಅಂತ ಇದ್ರೆ ಯಾಗದ ಕೇಂದ್ರ ಸ್ಥಾನದಲ್ಲಿರುವಂತಹ ಕುದುರೆ ಬೇಕಲ್ಲ. ಕುದುರೆಯೇ ಇಲ್ಲದಾಗಿ ಹೋಗಿದೆ, ಅಪಹೃತವಾಗಿದೆ ಕುದುರೆ ಎಂದ ಅಕ್ಷರವೇ. ನಿನ್ನ ಅಪ್ಪನನ್ನು ಮತ್ತು ಚಿಕ್ಕಪ್ಪಂದಿರನ್ನು ಕಳಿಸಿದ್ರೆ ಪಾತಾಳ ಲೋಕದಲ್ಲಿ ಕಪಿಲ ಮಹರ್ಷಿಗಳ ಆಶ್ರಮದ ಸ್ಥಾನದಲ್ಲಿ ಕುದುರೆಯನ್ನ ಕಂಡ್ರಂತೆ. ಮಹರ್ಷಿಗಳ ಮೇಲೆಯೇ ಸಂಶಯಗೊಂಡು ಅಲ್ಲಿಯೇ ನೋಡಿ ವ್ಯತ್ಯಾಸ. ಯಾರು ಮಹೋನ್ನತ ಸಾಧನೆಯನ್ನು ಮಾಡಿದವರು, ಯಾರು ಸಾಧಕರು, ಯಾರು ಸಾಮಾನ್ಯರು ಎನ್ನುವಂತಹ ವಿಮರ್ಶೆಯನ್ನು ಮಾಡುವಂತಹ ಬುದ್ಧಿಯೇ ನಿನ್ನ ಚಿಕ್ಕಪ್ಪಂದರಿಗೆ ಅಪ್ಪನಿಗೆ ಇಲ್ಲದೆ ಆಗಿ ಹೋಯಿತು. ಹಾಗಾಗಿ ತಮ್ಮದ್ದಾದಂತಹ ಸಾವನ್ನು ಅವರೇ ಆಮಂತ್ರಿಸಿಕೊಂಡರು. ಹಿಂಸೆಗೆ ಕೋಪೋದ್ರಿಕ್ತರಾದಂತಹ ಕಪಿಲ ಮಹರ್ಷಿಗಳು ಕಣ್ಣು ಬಿಟ್ಟ ಕ್ಷಣವೇ ಇವರೆಲ್ಲರೂ ಕೂಡ ಉರಿದು ಭಸ್ಮವಾಗಿ ಆ ಪಾತಾಳದಲ್ಲಿದ್ದಾರೆ. ನಾರದರು ಒಂದು ವಿಚಾರವನ್ನು ಹೇಳಿದರು. ಏನಜ್ಜಯ್ಯ? ಈಗ ನನ್ನ ಮಕ್ಕಳ ವಿಚಾರವನ್ನು ಬಿಡೋಣ, ಪೂರ್ವಭಾವಿಯಾಗಿ ನನ್ನ ಯಾಗವನ್ನು ಪೂರ್ಣಗೊಳಿಸಬೇಕೋ ಬೇಡವೋ ಅದಕ್ಕೆ ಬೇಕಾಗಿ ಕುದುರೆಯನ್ನ ಮರಳಿ ಸಂಪಾದಿಸುವಂತಹ ಹೊಣೆಗಾರಿಕೆ ನನ್ನ ಮೇಲಿದೆ. ಹಾಗಾದ್ದರಿಂದ ಆ ಕಾರ್ಯವನ್ನು ನಿನಗೇ ವಹಿಸುತ್ತಾ ಇದ್ದೇನೆ. ಈಗಿಂದೀಗಲೇ ಪಾತಾಳಕ್ಕೆ ಹೋಗಿ ಕಪಿಲ ಮಹರ್ಷಿಗಳನ್ನು
ಒಲಿಸಿಕೊಂಡು ಯಾವ ರೀತಿ ಒಲಿಸ್ತಿ ಅದು ನಿನಗೆ ಬಿಟ್ಟಿದ್ದೆ. ನಿನ್ನದಾದಂತಹ ಸಂಸ್ಕಾರದಿಂದ ಅವರನ್ನು ಒಲಿಸಿಕೊಂಡು ಆ ಕುದುರೆಯನ್ನ ಬೇಡಿ ಮರಳಿ ಇಲ್ಲಿಗೆ ತಂದೆ ಎಂತಾದ್ರೆ ಖಂಡಿತವಾಗಿ ಪೌತ್ರ ನಿಮ್ಮ ಮನದ ವಿಚಾರ ಏನೆಂದು ಅರ್ಥೈಸಿಕೊಂಡಿದ್ದೇನೆ. ಹೌದಲ್ಲ, ಯಾಗ ಪೂರ್ಣಾಹುತಿಯನ್ನು ಕಾಣಬೇಕು. ಪೂರ್ಣಾಹುತಿ ಕಾಣಬೇಕು ಅಂತಿದ್ರೆ ಪೂಜಿಸಿ ಬಿಟ್ಟಂತಹ ಹಯ ಇಲ್ಲಿಗೆ ಬರಬೇಕು. ಕಪಿಲ ಮುನಿಗಳ ಆಶಯದಲ್ಲಿರುವಂತಹ ಹಯವನ್ನು ತರುವಲ್ಲಿ ನನ್ನ ತಿಕ್ಕಪ್ಪಂದಿರುವುದು ಅಪ್ಪ ಎಡವಿ ಬಿದ್ದಿದ್ದಾರೆ. ಹಾಗೆಂದು ಈಗ ನಾನು ಅದೇ ದಾರಿಯಲ್ಲಿ ಹೋದೆ ಅಂತಾದ್ರೆ ಖಂಡಿತ ಕಾರ್ಯವನ್ನು ಸಾಧಿಸುವುದಕ್ಕಾಗುವುದು. ಮತ್ತಷ್ಟು ಅಪಾಯವೇ ಬರ್ತದೆ. ಹೌದು, ಮಹಾತ್ಮರನ್ನು ಒಲಿಸಿಕೊಂಡು ಆ ಮೂಲಕವಾಗಿ ನನ್ನ ಬೇಡಿಕೆಗೆ ಮನ್ನಣೆಯನ್ನು ಇಡುವ ಹಾಗೆ ಮಾಡಿ ಆ ಕುದುರೆಯನ್ನು ನಾನು ತರ್ತೇನೆ. ಯೋಚಿಸಬೇಡಿ, ತಡ ಮಾಡುವುದಲ್ಲ. ಶ್ರೀಮನ್ನಾರಾಯಣನ ದಯೆ ನಿನ್ನ ಮೇಲೆ ಇರಲಿ. ಶರಣಯ್ಯ ಕಪಿಲ ಮುನೀಂದ್ರ ಓ ಕಪಿಲ ಮುನೀಂದ್ರ, ಪದವರಸಿ ಬಂದೆನು ಭವದಿಂದ ಶರಣಯ್ಯ ಕಪಿಲ ಮುನೀಂದ್ರ ಮುನಿಗಳಲ್ಲಿ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದಂತಹ ಓ ಕಪಿಲ ಮುನಿಶ್ರೇಷ್ಠರೇ, ಈ ಹೊತ್ತು ನಿಮ್ಮನ್ನೇ ಹುಡುಕಿಕೊಂಡು ನಿಮ್ಮ ಬಳಿಗೆ ಬಂದಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ನನ್ನ ಕಣ್ಣನ್ನು ತೆರೆದು ನನ್ನನ್ನು ವೀಕ್ಷಿಸಿ ನಾನು ಬಂದಂತಹ ಕಾರ್ಯವು ನೆರವೇರುವ ಹಾಗೆ ನನ್ನನ್ನು ಮನದುಂಬಿ ಹರಸಬೇಕು ಅನ್ನುವ ಹಾಗೆ ನಿಮ್ಮ ಪಾದ ಮೂಲದಲ್ಲಿ ಬೇಡುತ್ತಾ ಇದ್ದೇನೆ. ಜಯ 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 ಜಯ. ಮಹಿಮನುವಿಗೆ ಸಂಪ್ರೀತನಾಗಿ ನಗುತ್ತಲೆಂದನು ವರವ ಕೇಳಿ ಮಗುವೆನಿಯೋ ವರವ ಕೇಳಿ ಮಗುವೆ ನೀನು ಬಲು ಬಗೆಗಳ ಮಹಿಮನುವಿಗೆ ಪೊಗಳು ನವ ಸಂಪ್ರೀತನಾಗಿಯೇ ಮಹಾತ್ಮರೇ,
ನಿನ್ನ ವಿಶಾಲವಾದ ಮನೋಭಾವ, ನಿನ್ನ ಹೃದಯ ಜೀವನಿಗೆ ನಿರಂತರವಾಗಿ ನನ್ನ ಪಾದ ಸೇವೆಯನ್ನು ಮಾಡ್ತಾ ಇದ್ದ ಧನ್ಯನಾದೆ, ಕೃತಾರ್ಥನಾದೆ. ಮಗುವೆ, ನೀಡುವಾಗ ಕಾಣಿಸಿದಂತಹ ನಾನು ನಿನ್ನ ಬಾಳಿಗೆ ಒಂದು ವರವನ್ನು ಅನುಗ್ರಹ ಮಾಡ್ತೇನೆ. ಏನು ಬೇಕು ಕೇಳು. ವರವೇ ಮಹಾತ್ಮರೇ, ಕೇಳುವುದಕ್ಕೆ ಅವಕಾಶ ಕೊಡಲೇ? ಹಾಗೆ ನಿಮಗೆ ಹೆಸರು ಬಂದದ್ದಿಯಲ್ಲಿಂದ ಸಗರ ಮಹಾರಾಜ. ಸಾಕಾದವರು. ಹೌದು, ಅವರ ಮೊಮ್ಮಗ ನಾನು. ಹೆಸರು ಅಂಶುಮಂತ ಅನ್ನುವ ಹಾಗೆ ನನ್ನ ಹೆಸರು. ಈ ಹೊತ್ತು ಇಲ್ಲಿಗೆ ಬರುವುದಕ್ಕೆ ಕಾರಣುವುದು ಹೇಳುದು ಬೇರೇನು ಅಲ್ಲ, ನಾನು ಬಂದಂತಹ ಉದ್ದೇಶವೇ ಇಲ್ಲಿ ಅಡಗಿದೆ. ಉದ್ದೇಶ ಯಾವುದದು? ಮಹಾತ್ಮರೇ, ನಾವು ಯಾಗವನ್ನು ಮಾಡ್ತಾ ಇದ್ದೇವೆ. ತ್ಯಾಗವನ್ನು ಮಾಡಿದ್ರೆ ಇಲ್ಲಿಗೆ ಹಾಗೆ ಬಂತು. ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಮಾಡಬೇಕಾದಂತಹ ಅಯಾಶ್ವದಲ್ಲಿ ಈಗ ಅಶ್ವ ಕಾಣೆಯಾಗಿ ಹೋಗಿದೆ. ಸ್ವಾಮಿ, ಕಾಣೆಯಾದಂತಹ ಅಶ್ವ ಎಲ್ಲಿಟ್ಟು ಅನ್ನುವ ಹಾಗೆ ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ನಾರದರು ಬಂದು ವಿಚಾರವನ್ನು ಕಪಿಲ ಮುನಿಗಳ ಆಶ್ರಯದಲ್ಲಿ ಉಂಟು ಅನ್ನುವ ಹಾಗೆ ಆದ್ದರಿಂದಲೇ ಅಲ್ಲಿರುವಂತಹ ದಯವನ್ನು ತರುವುದಕ್ಕಾಗಿ ನಮ್ಮ ಅಪ್ಪ ಹಾಗೂ ಚಿಕ್ಕಪ್ಪಂದಿರು ನಿಮ್ಮ ಬಳಿಗೆ ಬಂದಿದ್ದಾರಂತೆ. ಆದರೆ ಏನು ಮಾಡೋಣ, ಬಂದಂತಹ ಅವರು ಇದು ಕಾಣೆಯಾಗುವುದಕ್ಕೆ ನೀವೇ ಕಾರಣ ಅನ್ನುವ ಹಾಗೆ ಕೇಳಿದ್ರು. ನಿಮ್ಮ ಮೇಲೆ ದಂಡಿಸುವುದಕ್ಕೆ ಪ್ರಾರಂಭಿಸಿದ್ರಂತೆ. ನನ್ನ ಮೇಲೆ ಅಪವಾದ. ಹೌದೌದು. ಆದ್ದರಿಂದ ಅವರ ಮೇಲೆ ಕೊಪ್ಪುಕೊಂಡಂತಹ ನೀವು ಅಕ್ಷಿಯನ್ನು ತೆಗೆದು ಅವರನ್ನು ಸುದ್ದು ಹಾಕಿದ್ದೀರಿ. ನನ್ನ ರೋಷ ಹಾಕಿದೆ ಬಲಿಯಾಗಿ ಹೋಗಿದ್ದಾರೆ ಅನ್ನುವಂತಹ ವಿಚಾರ ನಮ್ಮ ಅಜ್ಜನಿಗೆ ಗೊತ್ತಾಗಿ ಈ ಹೊತ್ತು ಆ ಕಾಣೆಯಾದಂತಹ ಅಶ್ವವನ್ನು ಕರೆತಂದು ಯಾಗವು ಪೂರ್ಣಾಹುತಿಯನ್ನು ಕಾಣಬೇಕು ಅನ್ನುವಂತಹ ಉದ್ದೇಶ. ಒಂದು ವೇಳೆ ಯಾಗ ಪೂರ್ಣಾಹುತಿಯನ್ನು ಕಾಣದೇ ಇದ್ರೆ ಲೋಕಕ್ಕೆ ಕೆಡುಕುಂಟಾಗ್ತದೆ, ಅದಕ್ಕೆ ನಾವು ಹಾಜರಾಗಬಾರದು ಅನ್ನುವಂತಹ ಉದ್ದೇಶ ನಮ್ಮ ಅಜ್ಜನ ಮನದಲ್ಲಿ ಅಡಗಿತ್ತು. ಒಳ್ಳೆ ಆಲೋಚನೆ. ಆದ್ದರಿಂದಲೇ ಈ ಹೊತ್ತು ನಿಮ್ಮ ಬಳಿಗೆ ಬಂದದ್ದು ನಾನು ಅದಕ್ಕಾಗಿ ಅಶ್ವವನ್ನು ನನಗೆ ಬಿಟ್ಟುಕೊಟ್ಟು ಆಗುವಂತಹ ಯಜ್ಞವು ಪೂರ್ಣವಾಗುವಲ್ಲಿ ನೀವು ಸಹಕಾರಿಯಾಗಬೇಕು ಅಂತ ಕೇಳ್ತಾ ಇದ್ದೇನೆ. ಸ್ವಾಮಿ, ಯಾವಿದ ತುಲಗ ಅಪಹಾರ ಮಾಡಿದವ ನಾನು, ನನ್ನ ಮೇಲೆ ಅಪವಾದ ಹೊರಿಸುತ್ತಾರೆ. ಸಣ್ಣ ಮಗುವಿಗೆ, ಯೋಗಿಗೆ, ಶವಕ್ಕೆ ಇಹಲೋಕದ ಪರಿವೆಯೇ ಇಲ್ಲ. ನಾನು ನಿರಂತರವಾಗಿ ತಪಸ್ಸು ಮಾಡ್ತಾ ಇದ್ದವ, ಆದ್ರೆ ನನ್ನ ಯೋಗ್ಯದ ಅರ್ಥ ಮಾಡಿಕೊಳ್ಳದೆ ನನ್ನ ಎದೆಗೆ ತುಳಿದರ ಪರಿಣಾಮವಾಗಿ ಅಂತ ದುರ್ಬುದ್ಧಿಯವರಿಗೆ ಬಂತು. ಭಸ್ಮವಾಗಿ ಹೋಗಿದ್ದಾರೆ. ಈಗಂತೂ ಯಾಗದ ತುರಗ ನನಗೆ ಬೇಕು.
ಕೊಂಡೋಗಪ್ಪ ಕೊಂಡೋಗು. ಮತ್ತೆ ನನಗೆ ಯಾಕೆ ಸುರಗ? ಕೇವಲ ಇಷ್ಟೇ ಅಲ್ಲ, ನನ್ನದೊಂದು ಭಿನ್ನಪ ಉಂಟು. ಇನ್ನುಂಟ? ಹೌದೌದು, ಬೇರೇನು ಅಲ್ಲ. ನಿಮ್ಮ ಶ್ರೀಗಳಿಂದ ಭಸ್ಮೀಭೂತರಾದಂತಹ ನನ್ನ ಅಪ್ಪ ಹಾಗೂ ಚಿಕ್ಕಪ್ಪಂದಿರಿಗೆ ಸದ್ಗತಿಯನ್ನು ಕಳಿಸಬೇಕು ಅನ್ನುವಂತಹ ಉದ್ದೇಶವು ನಮ್ಮಲ್ಲಿದೆ. ಆದ್ದರಿಂದಲೇ ಆ ಉದ್ದೇಶ ಈಡೇರುವಲ್ಲಿ ನೀವೇ ನಮಗೆ ದಾರಿಯನ್ನು ತರಬೇಕು ಅನ್ನುವ ಹಾಗೆ ನಿಮ್ಮ ಪಾದಮೂಲದಲ್ಲಿ ಬೇಡ್ತಾ ಇದ್ದೇನೆ. ಮದುವೆ ಅಪ್ಪಪ್ಪ ಎಂಥ ಯೋಚನೆ ಮಾಡ್ತಾ ಇದ್ದೇನೆ. ತನ್ನ ಹಿರಿಯ ಸದ್ದ ಸಿಗಬೇಕು ಎಂಬ ಅಪೇಕ್ಷೆಯನ್ನು ಇಟ್ಟುಕೊಂಡು ನೀನು ಈ ಕ್ಷೇತ್ರಕ್ಕೆ ಬಂದಿದ್ದಿ. ನಿನ್ನ ಆಸೆ ನಿರಾಸೆ ಮಾಡುವುದಿಲ್ಲ. ಹಾಗೆಂದು ಸುಲಭವಾಗಿ ಅವರಿಗೆ ಸದ್ಗತಿ ಸಿಕ್ಕುವುದಕ್ಕೆ ಅಸಾಧ್ಯ. ಮತ್ತೆ ಅದಕ್ಕೆ ಒಂದೇ ಒಂದು ದಾರಿ ಉಂಟು. ಯಾವುದು? ಚಿನ್ನ ಕೇಳು ತುರಗವನು ನೀನು ಯಜ್ಞವ ಯಜ್ಞವನ್ನು ಸಾಕ್ಷಾತ್ಕಾರಬೇಕಾಗಿ ಕೈಗೊಂಡುತ್ತಾ ಯಾಗ ಅದು ಮಧ್ಯದಲ್ಲಿ ನಿಲ್ಲಲೇಬಾರದು. ಇದರಿಂದ ಗಂಡಾಂತರವಾಗ್ತದೆ. ಹಾಗಾಗಬಾರದು. ಪೂರ್ಣಾಹುತಿ ಆಗಲೇಬೇಕು. ಅದಕ್ಕಾಗಿ ಪೂಜೆಯನ್ನು ಒಪ್ಪಿಸಿದ್ದೇನೆ. ಮಾತ್ರವಲ್ಲ, ನಿನ್ನ ಹಿರಿಯರಿಗೆ ಸದ್ಗತಿ ಸಿಗಬೇಕಿದ್ರೆ ಒಂದು ಉಪಾಯವನ್ನು ಹೇಳ್ತಾ ಇದ್ದೇನೆ. ಉಪಾಯ? ಹೌದು. ಶ್ರೀಮನ್ನಾರಾಯಣ ಪಾದಿಂದ ಹುಟ್ಟಿ ಬಂದವಳೇ ಯಾರು? ಗಂಗಾ ಭವಾನಿ ವರ್ತಮಾನ ಕಾಲದಲ್ಲಿ ದೇವಲೋಕದಲ್ಲಿ ಮಂದಾಕಿನಿಯಾಗಿ ಹರಿಯುತ್ತಾ ಇದ್ದಾಳೆ. ಸಕಲರ ಪಾಪವನ್ನು ಕಳೆಯುವಳು, ದೋಷ ನಿವಾರಣೆ ಮಾಡುವಳು. ಅಂತ ಪವಿತ್ರವಾದ ಗಂಗಾ ನದಿಯನ್ನು ಪಾತಾಳಕ್ಕೆ ಹರಿಸಿ ಅದು ಆ ಭಸ್ಮದ ರಾಶಿಯನ್ನು ಕೊಚ್ಚಿಕೊಂಡು ಹೋದ್ರೆ ಮಾತ್ರ ಅದು ಅವರಿಗೆ ಸದ್ಗತಿ ಸಿಗುವುದಕ್ಕೆ ಸಾಧ್ಯ. ಅಂತ ಮಹಾಕಾಯವನ್ನು ನೀನು ಮಾಡಪ್ಪ, ನೀನು ಶುಭವಾಗಲಿ. ಧನ್ಯವಾದಗಳು ಸ್ವಾಮಿ. ನಾವು ಮಾಡುವಂತಹ ಯಾಗ ಪೂರ್ಣಾಹುತಿಯನ್ನು ಕಾಣುವಲ್ಲಿ ನೀವು ಆಶೀರ್ವಾದವನ್ನು ಮಾಡಬೇಕು ಅನ್ನುವ ಹಾಗೆ ನಿಮ್ಮ ಪಾದಮೂಲದಲ್ಲಿ ಬೇಡ್ತಾ ಇದ್ದೇವೆ. ಸಮಯ ಸಿಕ್ಕಿದ್ರೆ ಹಯವನ್ನು ತೆಗೆದುಕೊಂಡು ನನ್ನ ಮನೆಗೆ ಹಯವನ್ನು ತಂದು ನಾಯದಲ್ಲಿ ಹಂಚಿಸಿದ್ದೇನೆ. ಹೌದೇ? ಪರಮ ಸಂತೋಷಿತನಾಗಿದ್ದೇನೆ ಮಗನೇ. ಇನ್ನು ತಡ ಮಾಡುವುದಲ್ಲ. ಈಗಾಗಲೇ ಬಹಳಷ್ಟು ತಡವಾಗಿ ಹೋಗಿದೆ. ನೋಡಿದೀಯಾ? ಋತ್ವಿಜರು, ಬ್ರಾಹ್ಮಣರು, ಎಲ್ಲರೂ ಬಂದು ಈ ಯಾಗ ಮಂಟಪದಲ್ಲಿ ಭಗೀರಥನಿಗೆ ಯಾಗದ ಪಿತೃಗಳಿಗೆ ಸಮಯವಾಗಿದೆ. ಹೀಗೆ ಮಾತನ್ನು ಕೇಳಲೇಬೇಕು, ಕೇಳತಕ್ಕದ್ದು. ನಾವು ಪುಣ್ಯ ಸಂಪಾದನೆಯನ್ನು ಮಾಡುವುದಕ್ಕಾಗಿ ಇಂಥ ಭಜನೆಯನ್ನು ಮಾಡ್ತಾ ಇದ್ದೇವೆ. ನಿತ್ಯವೂ ನಿತ್ಯ ಕರ್ಮವನ್ನು ನಾವು ಹಿರಿಯರಿಂದಲೂ ಆಚರಣೆ ಮಾಡಿಕೊಂಡು ಬಂದಂತ ಈ ಕರ್ತವ್ಯವನ್ನು ನಾವು ಯಾವತ್ತೂ ಬಿಡುವ ಕೈ ಆಚರಣೆಯನ್ನು ಬಿಡುವುದೇ ಬೇಡ. ಭಜನೆಯನ್ನು ಮಾಡಲೇಬೇಕು. ಭಜನೆಯನ್ನು ಮಾಡಿಕೊಂಡೇ ಇರ್ತೇವೆ. ಭಜನೆಯನ್ನೇ ಮಾಡಿ, ಬದಲಾವಣೆ ಮಾಡಿ, ದೇವರನ್ನು ಬದಲಿಸಿ. ಆಯ್ತಾಯ್ತು, ನೀವು ಹೇಳಿದಂತೆ ನಾವು ಕೇಳ್ತೇವೆ. ಆದ್ರೆ ಬದಲಾವಣೆ ಮಾಡ್ಬೇಕು ಅಂತ ನೀವೇ ಹೇಳಿದ್ದೀರಲ್ಲ, ಹೇಳಿದಂತ ನೀವು ಯಾವ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿ ಗೊತ್ತಾಗಿಲ್ವಾ? ಅದು ನಾನು ಹೇಳ್ತೇನೆ ಕೇಳು. ಇಷ್ಟರ ತನಕ ನೀವು ಭಜನೆಯನ್ನು ಮಾಡಿದ್ದೀರಿ, ಆದ್ರೆ ಕೇಳುವುದಕ್ಕೆ ಯಾರು ಬರ್ಲಿಲ್ಲ, ಕೇಳೂ ಇಲ್ಲ. ಹಾಗಂತ ಇಲ್ಲಿಯ ತನಕ ಇಷ್ಟು ದಿನ ನಡೆದಿದೆ, ಇನ್ನು ಮುಂದೆ ನಡೆಯುವುದಕ್ಕೆ ನಾವು ಬಿಡುವುದಿಲ್ಲ. ಇಷ್ಟರ ತನಕ ಪರಮೇಶ್ವರನ ಕುರಿತು ಭಜನೆಯನ್ನು ಮಾಡಿದವರಿಗೆ ಲೋಕೇಶನ ಕುರಿತಾಗಿ, ಮತ್ತೊಂದು ಸತೀಶನ ಕುರಿತಾಗಿ, ಇನ್ನು ಮುಂದಕ್ಕೆ ಸತೀಶನ ಭಜನೆ ಮಾಡಬಾರ್ದು, ಲೋಕೇಶನ ಭಜನೆ ಮಾಡಬಾರ್ದು, ಜನಾರ್ದನನ ಭಜನೆ ಮಾಡಬಾರ್ದು, ಸ್ಮರಣ ಭಜನೆಯನ್ನು ಮಾಡಬೇಕು. ಪರಂಪರೆ ಬಿಡುವುದಕ್ಕೆ ಮಾಡಬಾರದು ಅಂತ ಯಾರು ಹೇಳಿದ್ದು? ಸ್ಮರಣ ಭಜನೆ ಯಾಕೆ ಮಾಡಬೇಕು? ಆ ಪ್ರಶ್ನೆ ಕೇಳಿದ್ರು. ಹೆಂಡತಿ ಮಕ್ಕಳು ನಿಮಗಿದ್ದಾರೋ? ಹೆಂಡತಿಯ ಸುಖವನ್ನು ಇವರಿಗೆ ಹೊಂದಿದ್ದೀರಾ? ಮಕ್ಕಳ ಪ್ರೀತಿಯನ್ನು ಪಡೆದಿದ್ದೀರಾ? ಯಾವುದನ್ನು ನೀವು ಪಡೆದವರಲ್ಲ.
ಸ್ಮರಣ ಪೂಜೆ ಮಾಡಿದ್ರೆ ಅಂತಾದ್ರೆ ಆ ಮನ್ಮತ್ತ ನಿಮಗೆ ಅನುಗ್ರಹ ಮಾಡೋದ್ರ ಮೂಲಕ ಅವನದ್ದಾದಂತಹ ಸುಮಚರಣವನ್ನು ಪ್ರಯೋಗಿಸಿದಾಗ ನಿಮ್ಮಲ್ಲಿ ತನ್ನಿಂತಾನೆ ಹೆಂಡತಿ ಬೇಕು, ಮಕ್ಕಳು ಬೇಕು, ಸ್ವರ್ಗ ಸುಖವನ್ನು ಹೊಂದಬೇಕೆನ್ನುವ ಆಸೆ ತನ್ನಿಂತಾನೆ ಉಂಟಾಗ್ತದೆ. ಹಾಗಾಗಿ ಆ ಬದಲಾವಣೆಯಿಂದ ನಿಮ್ಮಲ್ಲಿ ಈ ಶಿವನಾಮವೆಲ್ಲ ಬಿಟ್ಟು ವೈರಾಗ್ಯವನ್ನು ಬಿಟ್ಟು ಮತ್ತೆ ಸಂಸಾರ ಜೀವನವನ್ನು ಸಾಗಿಸೋದಕ್ಕಾಗ್ತದೆ. ನಾವೀಗ ಇದ್ದೇವಲ್ಲ ಹಾಗೆ. ಹಾಗಾಗಿ ಇಂದಿನಿಂದ ಸ್ಮರಣ ಭಜನೆ ಮಾಡಿ ಶಿವನ ಭಜನೆ ಬೇಡಿ. ಅನನಯದಿ ಹೇಳಿರೆ ಶೂರ ಬಾಲಕರು, ಅನನಯದಿ ಹೇಳಿರೆ ಶೂರ ಬಾಲಕರು, ತೃಣಯನು ನಮಗಿ ಪೂರ್ವ ಪದ್ಧತಿಯು, ತೃಣಯನು ನಮಗೆ ಪೂರ್ವ ಪದ್ಧತಿಯು, ಮುನಿದು ನೀವೆಂದು ತಡೆಯಲು ಬಾರದಯ್ಯ, ಮುನಿದು ನೀವೆಂದು ತಡೆಯಲು ಬಾರದಯ್ಯ, ಘನ ದೈವ ದ್ರೋಹವತ್ತು ಕೇಳಿದಯ್ಯ, ಶೂರ ಬಾಲಕರೇ. ಅಯ್ಯ ಬಾಲಕರೇ, ನಮ್ಮನ್ನು ತಡೆದದ್ದು ಮಾತ್ರವಲ್ಲ, ನಾವು ಮಾಡುವಂತ ಭಜನೆಯನ್ನು ನೀವು ಕುರಿತಾಗಿ ವಿರೋಧಿಸ್ತಾ ಇದ್ದೀವಿ. ವಿರೋಧ ಯಾಕೆ ಅಂತ ನಿಮ್ಮಲ್ಲಿ ಕೇಳಿದ ದೃಷ್ಟಿಗೆ ಉತ್ತರ ಹೊಂದಿ, ಪರಮೇಶ್ವರನ ಕುರಿತಾಗಿ ನೀವು ಭಜನೆಯನ್ನು ಮಾಡಕೂಡದು. ಹಾಗೆ ಯಾರ ಕುರಿತಾಗಿ ಭಜನೆ ಮಾಡ್ಬೇಕು ಅಂತ ಕೇಳಿದ್ರೆ ಮರಣ ಕುರಿತಾಗಿ ನೀವು ಭಜನೆಯನ್ನು ಮಾಡಿ. ಹೌದಯ್ಯ, ನಾವು ಸಾಂಸಾರಿಕ ಜೀವನವನ್ನೇ ತ್ಯಜಿಸಿ ಯಾವುದೂ ಬೇಡ ಎನ್ನುವುದಾಗಿ ನಾವು ಸಂಕಲ್ಪಿಸಿಕೊಂಡು ಭಗವಂತನನ್ನೇ ಒಂದೊಮ್ಮೆಗೆ ಕಾಣಬೇಕು. ನಾವು ಸ್ವರ್ಗದ ಸುಖವನ್ನು ಅನುಭವಿಸಬೇಕಾಗಿ ನಾವು ಹೊಂದಿದವರಲ್ಲ. ಅದೆಲ್ಲ ಅನುಭವಕ್ಕೆ ಬರ್ಬೇಕಂತ ನಾವು ಹೇಳುದು ನಿಮಗೆ. ನಮಗೆ ಅಂತದ್ದೆಲ್ಲ ಅಗತ್ಯವೇ ಇಲ್ಲ. ನಾವು ಏನಿದ್ರು ಭಗವಂತನ ನೆಲೆಯೇನು ಎನ್ನುವುದನ್ನು ಕಾಣಿಸಿಕೊಳ್ಳಬೇಕು, ಕಂಡುಕೊಳ್ಳಬೇಕನ್ನುವಂತ ಉದ್ದೇಶದಿಂದಲಾಗಿ ನಾವು ಈ ರೀತಿಯಾಗಿ ತೊಡಗಿದವರು ಸತ್ಯ. ಆದರೆ ನೀವು ಹೇಳ್ತಾ ಇದ್ದೀರಿ ನಾವು ಈ ಊರಿನ ಅರಸರ ಮಕ್ಕಳು, ನಾ ಹೇಳಿದ ಕೇಳಲೇಬೇಕು. ಹೌದಪ್ಪ. ಆದ್ರೆ ಈ ಊರಿನ ರಾಜನ ಮಕ್ಕಳಿಗೆ ಇಂಥ ದುರ್ಬುದ್ಧಿಯಾಗಿ ನಾನು ಹೇಳ್ತಾ ಇದ್ದೀನಿ. ದುರ್ಬುದ್ಧಿ ಅಲ್ಲದಿದ್ರೆ ಯಾರಾದ್ರೂ ದೇವರ ಭಜನೆಯನ್ನೆಲ್ಲ ದೇವರ ನಾಮ ಸಂಕೀರ್ತನೆಯನ್ನು ಮಾಡಿಕೊಳ್ಳುವಲ್ಲಿ ಅವರಿಗೆ ವಿರೋಧವಾಗಿ ಅಡ್ಡಗಟ್ಟಿ ಯಾರೂ ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅಂತ ಕಾರ್ಯವನ್ನು ನೀವು ಕೈಗೊಳ್ಳುತ್ತೀರಿ. ನಾವು ಯಾವುದು ಹೇಳ್ತೇವೆ ಅದನ್ನು ಕೇಳ್ರಿ. ಯಾಕೆಂದ್ರೆ ಅರಸರ ಮಕ್ಕಳು. ಈಗ ನೀನು ಅದು ಬಿಡುದಿಲ್ಲ ಇದು ಬಿಡುದಿಲ್ಲ ಅಂತ ಪಟ್ಟು ಹಿಡಿದು ನಿಂತ್ರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡದಿರು, ನಮ್ಮ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ಇದನ್ನು ನಿಲ್ಲಿಸಿದ್ರೆ ಸರಿ. ಒಂದು ವೇಳೆ ನಿಲ್ಲಿಸದಿದ್ದರೆ ಏನು ಮಾಡ್ಬೇಕೆಂಬುದು ನಮ್ಗೆ ಗೊತ್ತುಂಟು. ನಿಮ್ಮ ಪರಿಸ್ಥಿತಿ ಹೇಗುಂಟು ಗೊತ್ತುಂಟು. ಈಗ ನಮ್ಮ ಪರಿಸ್ಥಿತಿಯ ಬಗ್ಗೆ ನಿಮ್ಗೆ ಯೋಚನೆ ಬೇಡ. ಉರಿಯುತ್ತಿರುವಂತ ದೀಪದ ಮಧ್ಯದಲ್ಲಿ ಪತಂಗ ಒಂದು ಸುತ್ತು ಬರ್ತಾ ಇದೆ. ಆದ್ರೆ ಪತಂಗ ಈ ಉರಿಯುತ್ತಿರುವ ಬೆಂಕಿಗೆ ಬಿದ್ದು ಸಾಯ್ತೇವೆ ಅನ್ನುವಂಥದ್ದು ಇದೆ. ನೆನಪಿಗೆ ಬರುತ್ತೆ. ಪತಂಗ ಯಾರು? ಈಗ ಪತಂಗ ನೀವು, ಬೆಂಕಿ ಯಾರು? ಉರಿಯುತ್ತಿರುವಂತ ಬೆಂಕಿ ನಾವು. ಆದ್ರಿಂದ ಈಗ ಮುಂದಿನ ಜೀವನದ ಬಗ್ಗೆ ನಿಮಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡಿಕೊಂಡು ಇದ್ರೆ ಖಂಡಿತವಾಗಿ ನಿಮಗೆ ಭವಿಷ್ಯತ್ತಿಗೆ ಒಳ್ಳೆಯದಾಗುತ್ತೆ. ತಿರುಗಿಸ್ತೇವೆ. ಈಗ ನಾವೇನಾಗ್ತೇವೆ ಗೊತ್ತಾ? ನೀನು ಪತಂಗ. ನಮ್ಮ ಮಾತನ್ನು ಕೇಳದಂತ ಇವರನ್ನು ಕೂಡ ವಿಧ ವಿಧವಾಗಿ ಶಿಕ್ಷಿಸಿದವರು ನಾವಿದ್ದೇವೆ. ಹಾಗಾದ್ರೆ ಇಲ್ಲಿಗೆ ಮುಗೀತು? ಸಾಧ್ಯವಿಲ್ಲ. ಬ್ರಾಹ್ಮಣರು ಇರ್ತಾರೆ ಅಂತ ಹೇಳಿದ ಮೇಲೆ ಇಲ್ಲಿ ಯಾರಾದ್ರೂ ವಾಸ ಮಾಡ್ತಾನೆ ಇರಬೇಕು. ಹಾಗಾಗಿ ಸ್ವಲ್ಪ ಮುಂದುವರಿದು ಯಾರಿದ್ದಾರೆ ಎಂಬುದಾಗಿ
ಹಾಸಿಗೆಯೋ ಸರಯು ನದಿ ತಟದಲ್ಲಿ ನಿಂತು ಸರಯು ನದಿ ತಟದಲ್ಲಿ ನಿಂತು ಸರಯು ನದಿ ತಟದಲ್ಲಿ ನಿಂತು ಮುದದಿ ಬರುತ್ತಿದೆ ನಮ್ಮ ಮಾತಾಪಿತರಿಗೆ ಮಕ್ಕಳಾಗಿ ಜನಿಸಬೇಕಾದರೆ ಯೋಗವೂ ಬೇಕಂತೆ ಭಾಗ್ಯವೂ ಬೇಕಂತೆ. ಆ ಭಾಗ್ಯವನ್ನು ಪಡೆದುಕೊಂಡು ಜನಿಸಿದಾಕೆ ನಾನಿದ್ದೇನೆ. ಅವಳ ಮುನಿ ಮಗಳಾದ ನಾನು ಅಸಿದ್ದೇನು ಅಂತ ನಾಮಧೇಯದಿಂದ ರಂಜಿಸುತ್ತಾ ಇದ್ದೇನೆ. ಸಂತೋಷ ಸಂಭ್ರಮದ ಜೀವನ ನಮ್ಮದಾಗಿದೆ. ಆಶ್ರಮ ಧರ್ಮಕ್ಕೆ ಸರಿಯಾಗಿ ನಮ್ಮ ಬದುಕಿನ ನಡೆ ಯಾವುದೇ ರೀತಿಯಂತ ಕೊರತೆ ಮಾಡಿದವರು ನನ್ನ ಅಪ್ಪಯ್ಯ. ಇಂದು ಈ ಕ್ಷೇತ್ರಕ್ಕೆ ಯಾಕೆ ಬಂದಿದ್ದೇನೆ? ನೀರಾಟವನ್ನು ಆಡಬೇಕು, ಮನ ಬಂದಂತೆ ಇಲ್ಲಿ ಸುತ್ತಾಡಬೇಕೆನ್ನುವಂತ ಬಯಕೆ. ಹಾಗಂತ ನೀರಾಟವನ್ನು ಆಡುತ್ತಾ ಇಲ್ಲೇ ಸುತ್ತಾಡಿಕೊಂಡು ಮತ್ತೆ ಆಶ್ರಮ ಕಡೆ ಸೇರಬೇಕು. ಆ ಕಡೆಗೆ ಸಾಗುತ್ತೇನೆ. ಅಸಮಂಜಸನು ಹೆಗ್ಗುವುದೆಂದ ಆಹಾ
ಅಸಮಂಜಸನು ಇರುವುದಿಲ್ಲ. ಇಷ್ಟರ ತನಕ ಇಂತಹ ಅನುಭವ ಆಗಲಿಲ್ಲ. ಎಂತದ್ದು ಕರೆಕ್ಟ್ ಇಟ್ಕೊಳ್ಳಿ. ಹಚ್ಚಿದ್ರೆ ಹೀಗೆ ಮಾಡುದ ಅಪ್ಪ ನಾವೆಲ್ಲ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೇವೆ ಈಗ ಇಷ್ಟೊಂದಲ್ಲಿ ಕನಸು ಹಿಡಿದುಂಟು. ನೀನೀಗ ಎಲ್ಲಿದ್ದೆ ಅಂತ ನಿನಗಾದ್ರೂ ಗೊತ್ತು. ನಾನು ಭೂಮಿಯ ಮೇಲೆ ಇದ್ದೇನೆ. ಹೌದು ಇಲ್ಲಿ ಬಂದ್ರು ನಿಮ್ಮಲ್ಲೇ ಕರೆದು ಮಾತಾಡಿ ಸೋನಿತೆ. ಆದ್ರೆ ಮೊದಲು ನಾನು ಸ್ವಲ್ಪ ನೋಡಿಕೊಳ್ಳುವ ಅಂತ ನೋಡಿದೆ. ಯಾವುದನ್ನ ಹೇಗೆ ಈಗ ಅಲ್ಲಿ ಬ್ರಾಹ್ಮಣರನ್ನು ಪೀಡಿಸಿದಂತ ನಾವು ಮುಂದುವರೆದು ಬಂದೆವಾ, ಆಗ ನಾನು ನಿಮಗಿಂತ ಮುಂಚಿತವಾಗಿ ಬಂದೆ. ಬಂದು ನೇರ ಒಮ್ಮೆ ದೃಷ್ಟಿ ಹಾಯಿಸಿದ್ರೆ ಕಾಣುತ್ತಿರುವಂತ ಆ ಕಾಲುವೆಯಿಂದ ಅಯ್ಯೋ ಏನಾಯ್ತು? ಅಯ್ಯೋ ಮತ್ತೆ ಕಾಲುವೆ ಉಳಿದು ಬಿಡ್ಲಿಕ್ಕೆ ಆ ಕಲ್ಲ ಆ ನೀರಿನ ಆಳದಿಂದ ಮೊಸಳೆ ಮೇಲೆ ಬಂತ ಹಾಗೆಲ್ಲ ಅಲ್ಲ ಅದು. ಮತ್ತೆ ಮಿಂಚಿನ ಬಳ್ಳಿಯೊಂದು ಮೇಲೆದ್ದು ಬಂದ ಹಾಗೆ ಕಂಡಿತು. ಓಹೋ, ಈಗ ನೀರಿನಿಂದ ಮಿಂಚಿನ ಬಳ್ಳಿ ಹೋಗುವುದಕ್ಕೂ ಪ್ರಾರಂಭ ಆಗ ಸೌಂದರ್ಯ ರಾಶಿಯ ಮೇಲೆದ್ದು ಬಂತು. ಹೌದೌದೌದು. ಯಾಕೆ ಏನು ಗೊತ್ತಾಯ್ತಾ? ತರುಣಿ ಒಬ್ಬಳು ಸೌಂದರ್ಯವತಿಯಾದಂತ ಹೆಣ್ಣೊಬ್ಬಳು ಆ ನೀರಿನಲ್ಲಿ ಸ್ನಾನವನ್ನು ಕೈದು ಆ ಎಲ್ಲ ಒತ್ತೆ ಮಾಡಿಕೊಂಡು ಅದು ಯಾರು ಬಟ್ಟೆ ಹೋಗಿಲಿಕ್ಕೆ ಬಂದಿದ್ದೆ. ಬಟ್ಟೆ ಹೋಗಿಗೆ ಬರುವಲ್ಲಿ ಗಂಟು ಉಂಟ ಇರ್ತಾವಲ್ವ? ಗಂಟಿತ್ತು ಇವಳಲ್ಲಿ ಗಂಟು ಉಂಟು. ಗೊತ್ತಿಲ್ಲ ನಿನ್ನಲ್ಲ ಅಲ್ಲ ಗಂಟು ಇರ್ಬೋದು, ಆದ್ರೆ ಬಟ್ಟೆ ಗಂಟು ಇಲ್ವಾ? ಇಲ್ಲ ಈಗ ನೋಡ್ಬೇಕು. ಆ ಸ್ನಾನ ಮಾಡಿ ಬರುವಾಗ ಒತ್ತೆಯಾಗಿರುವಾಗ ಅವಳನ್ನು ಕಂಡು ಎಂತದ್ದು ನಗಾಡುದು ಎಂತದ್ದು? ಅದು ಮತ್ತೆ ನಗದೆ ಮತ್ತೆ ಅಳುವುದ ನನಗೆ ಪ್ರಥಮ ಅನುಭವ. ಅದು ನಮ್ಗೇನು ಅನುಭವ ಹಾಗಲ್ವಾ? ಈಗ ನನಗಿಂತ ಕೆಲವು ಕಡೆ ಈಗ ಒಟ್ಟಿಗೆ ತಿರುಗಾಟ ಮಾಡ್ತೇವೆ ನಾವು. ಈಗ ಕೆಲವೊಂದು ಕಡೆ ಒಟ್ಟಿಗೆ ಹೋಗೋದುಂಟ. ಆಗ ನಿಮಗೆ ಪರಿಚಯ ಇದ್ದಂತ ಹುಡುಗಿ ಆಗಿದ್ರೆ ನನಗೆ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ನಿನಗೆ ಕೇಳುವ, ಈಗ ಓನ್ಲಿ ಕಾಣ್ತಲ್ಲ ಅವಳ ಪರಿಚಯ ಉಂಟು ನಿನಗೆ? ಅವಳ ಪರಿಚಯ ಇರ್ಲಿಕ್ಕೆ ಅವಳು ಆ ಕಡೆ ಮುಖ ತಿರುಗಿಸಿದ್ರೆ ನಾನು ಎಲ್ಲಿ ಪರಿಚಯ? ಆದ್ರೂ ಕಂಡಾಗ ಉಂಟು ನೋಡು. ಇಲ್ಲ ಹಿಂಪಾದ ನೋಡುವಾಗ ಕಾಣುದಿಲ್ಲ. ಅಷ್ಟು ಉದ್ದ ಜಡೆಯ ಅವಳನ್ನು ನಾನು ನೋಡಿ. ನಮ್ಮ ಏನಾದ್ರೂ ಪರಿಚಯ ಉಂಟು? ನನಗೆ ಪರಿಚಯ ಇಲ್ಲ. ಇಲ್ಲ ತಮ್ಮ ನಿನಗೆ. ಹಾಗಾದ್ರೆ ನಿಮಗೆ ಮೂವರಿಗೂ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಆ ಹುಡುಗಿ ಹೊಸಬಳು ಅಂತಾಯ್ತು. ಹಾಗಾದ್ರೆ ಪರ ಊರಿನವಳೆ? ಪರ ಊರಿನವಳು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಮ್ಮ ಊರಿನಲ್ಲೇ ಇದ್ದಾಳೆ. ಹೀಗೆ ಮಾಡುವ, ಯಾರು ಎಂತದ್ದು ಏನು ಈಗ ನಮ್ಮೊಳಗೆ ಯಾಕೆ ಪ್ರಶ್ನೆ ಇಡುವುದು? ಪ್ರಶ್ನೆ ಇಟ್ರೆ ಅಲ್ಲ, ಪ್ರಶ್ನೆ ಮಾಡಿಕೊಳ್ಳುವುದು. ಈಗ ಉತ್ತರ ಸಿಗಬೇಕು, ನೇರ ಕೇಳುವ. ಯಾರು ಕೇಳಿದ್ರು? ಅವಳಲ್ಲೇ ಹೋಗಿ ನಾನು ಕೇಳಿ ಯಾರು ಎಂತದ್ದು ಎಲ್ಲಿಂದ ಅಪ್ಪ ಅಮ್ಮ ಎಂತದ್ದು ಅಣ್ಣ
ಒಂದು ಜಾಗ್ರತೆ ಮಾಡ್ಬೇಕು. ಯಾಕೆ ಯಾಕೆ ಎಷ್ಟಾದ್ರೂ ಹುಡುಗಿ ಹತ್ರ ಮಾತಾಡಿ ಹೋಗುದಲ್ವಾ, ಹೆಚ್ಚು ಮಾತಾಡ್ಬೇಡ. ಅಯ್ಯಪ್ಪ. ಚುಟುಕಾಗಿ ಎರಡೇ ಶಬ್ದ ಸಾಕು, ವಿಳಾಸ ಒಂದು ನನ್ನ ಗೊತ್ತಾಗ. ಹೆಸರಿಗೆ ಹಾಗೆ ಮಾಡ್ಬೇಡ ಅಂತ ಅಲ್ವಾ? ಅಸಮಂಜಸ ಅಂತ ಹೇಳಿದ್ರೆ ಹೆಸರೇ ಹಾಕಿ ಇನ್ನು ಹೋಗಿ ಅಲ್ಲೇನಾದ್ರೂ ಬೇಡದಿತ್ತು ಮಾಡಿದ್ರೆ ಅಂತ ಹೇಳಿದ್ರೆ. ನಂಗೆ ಈಗ ಬೇಕಾದ್ದು ಅವಳ ವಿಳಾಸ ಅಷ್ಟೇ. ವಾಸ ತಗೋದು ಸ್ವಲ್ಪ ಗಡಿಬಿಡಿ ಆಗ್ತದೆ, ಆದ್ರೂ ಮೊದಲಿಗೆ ವಿಳಾಸ ಬಂದು ಕೇಳುವ. ಸ್ವಲ್ಪ ಸಾವಧಾನದಲ್ಲಿ ಮುಂದುವರಿತೇನೆ. ಜೊತೆಯಲ್ಲಿ ನಾನು ನೀವು ಇರ್ತೀರಲ್ಲ? ಜೊತೆಗೆ ಬೇಡ, ನಾನು ಇಲ್ಲೇ ಇರ್ಬೇಕು. ನೀವು ಬೇಗ ಬರ್ರಿ. ನೀವು ಇರ್ತೀರಂತ ಧೈರ್ಯದಲ್ಲೇ ಬಂತು. ಎಲ್ಲ ನಿಮ್ಗೆ ಆಗದಿದೆ, ನಾನು ಹೋಗ್ತೇನೆ. ಅಲ್ಲ, ಅಲ್ಲ, ಮೊದಲು ನಾನೊಂದು ವಿಶ್ವಾಸ ಕೇಳಿ ನೋಡಿದ್ದು ನಾನಲ್ವಾ? ಇಲ್ಲೇ ಹೋಗ್ಬೇಡಿ. ಬೇಗ ಬೇಗ. ಇಲ್ಲೇ ಇಲ್ಲೇ ಹೋಗ್ಬೇಡಿ. ಆದಿತ್ತು. ಎಂದು ಬಿನ್ನಲೆ ಮೆಲ್ಲ ಹೋಗ. ನಡೆ ತಂದು ಗುರು ಯಾರಿಗೆ ದೂರ ಅಂತ ಹೇಳಿದ್ದು. ಎಷ್ಟು ದಿವಸ ದೂರ ಅಂತ ಹೇಳಿದಿ? ಅಂತರ ಅಂತಾರ ಅಂದ್ರೆ ಸಂಬಂಧ. ಯಾಕೆ ನನಗೂ ಯಾಕೆ ಹೇಳಿದ್ದು ಬಲ್ಲೆಯ? ಸಂಬಂಧ ಅಂದ್ರೆ ನಾನು ಪರಸ್ತ್ರೀ, ಪರಸ್ತ್ರೀ. ನೀನು ಪರ. ಅಯ್ಯೋ ಪರಸ್ತ್ರೀ. ನೀನು ಪರಪುರುಷ. ಪರಪುರುಷ. ನಾವು ಸಂಭಾಷಣೆ ತೊಡಗುವಾಗ ಒಂದು ಅಂತರ ಅಂತ ಬೇಕು. ಪರಿಚಯ ಇದ್ರೆ ಮಾತ್ರವ, ಪರಿಚಯ ಇಲ್ಲದಿದ್ರೆ ಮಾತ್ರ. ಇದು ಸಂಸ್ಕಾರ ಅಕ್ಷರ ತಾನೇ. ಸ್ವರಮೇಕೆ ನಡಿಗೆ ಆಗುವುದು. ನಾನು ಆಚೆಗೆ ಹೋಗುವಾಗ ಸ್ವಲ್ಪ ನಡೆದಾಡಿದ್ ನೋಡಿದೆ. ನಮ್ಮ ದಾರಿಗೆ ಬರುವ ಯೋಚನೆ ಅಲ್ಲಿ ಬಿಟ್ಟುಕೊಳ್ಳುತ್ತೀ ನಾವು ಏನು ಇನ್ನು ಕೂದೆಯ. ಅಯ್ಯೋ ಏನಾಯ್ತಾ? ಸ್ವಲ್ಪ ಹೆಚ್ಚಿಗೆ ಆಯ್ತು. ಇದು ಈನಾಗೆ ಬಂದ್ರೆ ಆ ವರ್ಗಕ್ಕೆ ಆಗ್ತದೆ. ಹೆಚ್ಚಿಗೆ ಆಯ್ತು ಅಂತ ನಿನ್ಗೆ ಗೊತ್ತಾಯ್ತು? ಅದು ಗೊತ್ತಾಯ್ತು. ಹೆಣ್ಣು ಹೌದು, ಸುಂದರಾಂಗಿ ಇರಬಹುದು. ಬಳುಕುವ ಲತೆ ಅತ್ತಿಂದಿತ್ತ ಇತ್ತಿಂದತ್ತ. ನೀನ್ ಆಚೆಗೆ ಆಡುವಾಗ ಓಡುವಾಗ ನೋಡುವುದೇ ಚಂದ. ಅಯ್ಯೋ ಅಯ್ಯೋ, ಅದು ನೀರಿನಲ್ಲಿ ಮುಳುಗಿ ಮೇಲೆದ್ದು ಬರುವಾಗ ನೋಡ್ಬೇಕು. ಅದನ್ನೆಲ್ಲ ಹೇಳಿಬೇಡ, ನಾಚಿಕೆ ಆಗುದಿಲ್ಲ ಅವಳಿಗೆ.
ನಾವು ಗಂಡಲ್ಲ ಮೇಲೆ ಗೊತ್ತಾ ಓ ಹೆಣ್ಣ ಏನು ಯಾಕೆ ಸುಮ್ಮನೆ ಸುತ್ತು ಬಳಕೆ ಎಲ್ಲ ಮಾತಾಡುದು ನೇರವಾಗಿ ಮಾತಾಡುವುದಿಲ್ಲ. ಈಗ ನಮ್ಮ ಪರಿಚಯ ಸಿಗ್ತದ ನಿನಗೆ ಪರಿಚಯ ಸಿಗ್ಲಿಲ್ಲ. ನಾವು ಈಗೀಗ ಹೆಸರು ಮಾಡ್ಲಿಕ್ಕೆ ಶುರು ಮಾಡಿದ್ದು ಈಗಲಿದೆ ಪರಿಚಯ ಸಿಗ್ ಹೌದಾ? ಹೌದೌದು ಆದ್ರೆ ಇದಕ್ಕಿಂತ ಮೊದಲು ಸಮಯ ಸಿಗ್ಲಿಲ್ವಾ, ಅವಕಾಶ ಸಿಗ್ಲಿಲ್ವಾ? ಅಲ್ಲ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನದ್ದು ಸ್ವಲ್ಪ ಕಟ್ಟು ಕಟ್ಟಳೆ ಎಲ್ಲ ಉಂಟು. ಏನು ಮಕ್ಕಳು ನಾವು ಇರುವಾಗ ಮಕ್ಕಳೆಲ್ಲ ಹೋಗಿ ಬರಬಾರ್ದು ಅಂತ ಓ, ಹಾಗ. ಹಾಗಾಗಿ ಕಷ್ಟ ಹೋಗುದಲ್ಲ. ಹೆಸರು ಬರ್ಲಿಕ್ಕೆ ಒಬ್ಬರು ಇಬ್ಬರಾದ್ರೆ ಹೆಸರು ಬರ್ಬೋದು, ಎಷ್ಟು ಮಂದಿ? 1000 ಮಂದಿ ಇದ್ರೆ ಹೇಗೆ ಹೆಸರು ಬರುತ್ತೆ? ಸಾವಿರ ಅವರವರು ಸಾಧನೆ ಮೂಲಕ ಅಲ್ಲ ಹೆಸರು ಬರಲಿಕ್ಕೆ ಅದು ಸಾಧ್ಯ. 1,000 ಅಲ್ಲ ಮತ್ತೆ ಅದಕ್ಕೆ ಇದು 59ಕ್ಕೆ ಒಂದು 59 ಸೇರಿಸ್ಬೇಕು. ಹೌದಾ? 59 ಒಂದು 60 ಆಮೇಲೆ ಒಂದು ಅವನೊಂದು 1000 ಅಲ್ಲ 60,001 ಮುಂದೆ. ಅದು ಅವನನ್ನು ಹೊರಗೆ ಬಿಟ್ಟಿದೆ ಹೌದಾ? ಅವ ನಮ್ಮ ಲೆಕ್ಕಾಚಾರಕ್ಕೆ ಇಲ್ಲ. ನಾವು ಮಾತ್ರ ಈಗ ಕಾಣುವಾಗ ಬಹಳಷ್ಟು ಅಪರೂಪದ ಹುಡುಗಿ. ಹೌದು. ನಾವು ಅಲ್ಲ ತಿರುಗಾಟಕ್ಕೆ ಬಂದಿದ್ದೇ ಕಡಿಮೆ. ಯಾಕೆಂದ್ರೆ ನಮ್ಮ ಅಪ್ಪನದ್ದು ಲಕ್ಷ್ಮಣ ರೇಖೆ ಇದು ಅದು ಯಾವ್ದು ರೇಖೆ ಹೋಗಬಾರ್ದಂತ ಉಂಟಲ್ಲ. ಹೌದು. ಹಾಗಾಗಿ ನಿನ್ನನ್ನು ಕಂಡಾಗ ಮಿಂಚಿನ ಬಳ್ಳಿ ಒಮ್ಮೆ ಬಿತ್ತು. ಅಪ್ಸರೆಯರೆಲ್ಲ ನೀವು ದೇವಲೋಕದಿಂದ ಧರೆಗಿಳಿದ್ರು ಅಂತ ಹೇಳುವಾಗ ಒಬ್ಬಳೇ ಇರ್ಬೇಕು. ಹಾಗಾಗಿ ಒಮ್ಮೆ ನಿನ್ನನ್ನು ನೋಡು ಅಂದ್ರೆ ಹೊಸಬಳಲ್ವಾ, ಹೌದು. ಪರಿಚಯ ಕೇಳಬೇಕು, ಯಾರಂತ ಹೇಳ್ಬೇಕು ಅಂದ್ರೆ ಕಾಡಿನ ಮಾರ್ಗ ಒಬ್ಬಳೇ ಇದ್ದೀಯಾ, ಬೇರೇನು ಕಾಣುವುದಿಲ್ಲ. ಹಾಗಾಗಿ ನಿನ್ನ ಪರಿಚಯ ತಿಳ್ಕೊಳ್ಬೇಕು ಅಂತ ಉದ್ದೇಶದಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಹೌದಾ? ಓ ಹೆಣ್ಣಿ, ನಿನ್ನನ್ನು ಈ ಅಲ್ಲಲ್ಲ ಇಷ್ಟು ಸೌಂದರ್ಯವತಿಯಾದಂತಹ ಹೆಣ್ಣನ್ನು ಹೆತ್ತಂತ ಆ ತಾಯಿಯ ಗರ್ಭ ಅಂತ ಗರ್ಭ ಅದ್ಯಾಕೆ ಉತ್ತರ? ಪವಿತ್ರಕ್ಕೆಲ್ಲ ಊಟ ಮಾಡ್ಬೇಕಾದ್ರೆ ಪವಿತ್ರವಾದದ್ದು ಸುಗರ್ಭೆ ಅಂತ ಹೇಳ್ಬೋದಲ್ಲ. ಸುಗರ್ಭೆ ಸುಗರ್ಭೆ ಅಂತ ಅದೇ ಹೇಳಿದ್ರೆ ಪುಣ್ಯಗರ್ಭೆ. ಊಟ. ಆಮೇಲೆ ಆ ಜನ್ಮ ಕೊಟ್ಟಂತ ಅಪ್ಪ ಅದ್ರ ಮೇಲೆ ಅಲ್ಲ, ನೋಡಿದ್ರೆ ಅವ ಎಂತ ಪುಣ್ಯಾತ್ಮ ಅಂತ. ಹಾಗಾಗಿ ಅಪ್ಪ ಅಮ್ಮ ಯಾರು, ನಿನ್ನ ಶುಭ ನಾಮಾಂಕಿತ ಏನು, ಹತ್ತಿಂದಿತ್ತ ತಿರುಗಾಡಬೇಕಿದ್ರೆ ಕಾರಣ ಏನು ಎಲ್ಲ ಸೀಮಿಸಬಹುದು. ಪರಿಚಯಕ್ಕೆ ಬೇಕಾಗಿ ದಾರಿಗಡ್ಡವಾಗಿ ನಿಂತಿದ್ದೇವೆ. ಇರಲಿಲ್ಲ. ದಾರಿಗಡ್ಡೆ ಈಜಿದ ಪೋರನ ನೀಗಿದೆ, ಜ್ಯೋತಿಗ ಬಂದು ಚೇತರಿಸಿ ಆದಿಗಡ್ಡೆ ಈಜಿದ ಪೋರನ ನೀಗಿದೆ, ಜ್ಯೋತಿಗ ಬಂದು ಚೇತರಿಸಿ, ಜ್ಯೋತಿಗ ಬಂದು ಚೇತರಿಸಿ. ಸೋದರರೇನು ವಿನೋದನೆಯೂ ಇದೆ, ಸೋದರರೇನು ವಿನೋದನೆಯೂ ಇದೆ, ಈ ದಿವ್ಯ ಗುರುವಿನ ಶ್ರಮದಿ, ಈ ದಿವ್ಯ ಗುರುವಿನ ಶ್ರಮದಿ. ಸೋದರರೇನು ವಿನೋದನೆಯೂ ಇದೆ, ಈ ದಿವ್ಯ ಗುರುವಿನ ಶ್ರಮದಿ. ದಾರಿಗಡ್ಡೆ ಈಜಿದ ಪೋರದ ನೀತಿದೆ, ಆ ಪುಟ್ಟ ಹುಡುಗಿ ಅಲ್ಲ ನನಗದು ಭಾವನೆ ಬಂತು. ನಿನ್ನ ಭಾವನೆ ಇರ್ತದೆ ಈಗ. ಮಾತಾಡಿ ಅದು ಅವರವರ ಸ್ವಭಾವಕ್ಕೆ ಬಿಟ್ಟದ್ದು. ಅವ ಹಾಗೆ ಸ್ವಲ್ಪ ಹಾಗೆ ನನ್ನಷ್ಟಲ್ಲ. ಓ, ನಿಮ್ಮಲ್ಲಿ ಕೂಡ ಬೇರೆ ಇಲ್ಲ, ಇಲ್ಲ, ಎಲ್ಲ ಒಂದೇ ಒಂದೇ. ಮತ್ತೆ ನನ್ನಷ್ಟಲ್ಲ. ನಮ್ಮದು ಶರೀರ ಮಾತ್ರ ಬೇರೆ, ಪ್ರಾಣ ಪ್ರಾಣ ಉಳಿದದ್ದೆಲ್ಲ ಸ್ವಭಾವ ಎಲ್ಲವೂ ನೆನೆಸಬೇಕು. ಅಂದ್ರೆ ಸ್ವಲ್ಪ ನೀನು ಧೈರ್ಯದಲ್ಲಿ ಮಾತಾಡು. ಪುಟ್ಟ ಹುಡುಗಿ ದೊಡ್ಡ ತೊಡುಗೆ, ಹಾ. ಮುಖದ ಓಜಸ್ಸು ವರ್ಚಸ್ಸು, ಹೇಗೆ? ಮುಖದ ಓಜಸ್ಸು ವರ್ಚಸ್ಸು ಇವೆಲ್ಲವನ್ನು ಕಂಡಾಗ ನೀವು ರಾಜಕುಮಾರರು ಅರ್ಥವಾಯ್ತಪ್ಪ. ಹಾ. ಆಶ್ಚರ್ಯ. ಅದ್ಯಾಕೆ? ಯಾಕಂದ್ರೆ ಆಶ್ಚರ್ಯ. ನಿಮ್ಮ ಈ ರಾಜಕುಮಾರರಾದಂತ ನೀವು ಹಾ. ಈ ರೀತಿಯಾದಂತ ವ್ಯವಹಾರವನ್ನು ಮಾಡ್ತಾ ಇದ್ದೀರಲ್ಲ. ಈಗ ನಾವೆಂತ ವ್ಯವಹಾರ ಮಾಡಿದ್ದೇವೆ? ಅಲ್ಲ, ಹಾ. ನನ್ನನ್ನು ಕಂಡಾಗ ಹಾ. ಒಂದು ಸಂಸ್ಕಾರ ಹೀನರಂತೆ. ಇಲ್ಲಪ್ಪ,
ನನ್ನ ಕಲ್ಪನೆ ತಪ್ಪು. ಹಾಗಲ್ಲ. ನನ್ನ ಕಲ್ಪನೆ ಸರಿ. ನನ್ನ ಕಲ್ಪನೆ ಸರಿ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೋ ಇಲ್ವಾ? ಹೌದು ಹೇಳ್ತಾರೆ. ಈಗ ರಾಜನ ಮಕ್ಕಳು ಪ್ರಜೆಗಳನ್ನು ನೋಡಿಕೊಳ್ಳಬೇಕಾದವರ ಕರ್ತವ್ಯ. ಹೌದು. ಹೆಣ್ಣಾದಂತ ನೀನು ಅಬಲೆ ಒಬ್ಬಳೆ ಅತ್ತಿಂದಿತ್ತ ತಿರುಗಾಡ್ತಾ ಇದ್ದಿ. ಆಗ ನಾವು ಅರಸನ ಮಕ್ಕಳಾಗಿ ಒಂದು ಕೇಳ್ಬೇಕೋ ಬೇಡವಾ? ಕೇಳ್ಬೇಕು. ಮತ್ತೆಂತದ್ದು ನೀನು? ತಪ್ಪು ಸೋದರನೇ. ಎಲ್ಲಿದ್ದಾರೆ? ಕರ್ಕೊಂಡು ಬಂದಿದ್ದೀಯಾ? ಅಲ್ಲ. ನನ್ನ ಸೋದರರನ್ನು. ಓ ಅಣ್ಣ, ಅಣ್ಣ ನಿನ್ನನ್ನು ಕರೆ. ಅವ್ವ, ಅವ್ವ. ನಿನ್ನನ್ನು. ಯಾರು? ಓ ತಮ್ಮ. ನಾನು ನೀನು ಅಬಲೆ ಅಂತ ಮಾಡಿದ್ದು. ಹೌದು. ಯಾರು? ಸೋದರ ಕಾಣುದಿಲ್ಲ. ಅಲ್ಲ, ನನ್ನ ರಕ್ಷಣೆಗೆ ಬೇಕಾಗಿ ನೀವು ಬಂದವರು. ಅಲ್ಲ ಎಲ್ಲಿದ್ದಾರೆ? ತಂಗಿಯ ರಕ್ಷಣೆಗೆ ಬೇಕಾಗಿ ಅಣ್ಣ ಬರ್ತಾನೆ, ಅಕ್ಕನ ರಕ್ಷಣೆಗೆ ಬೇಕಾಗಿ ತಮ್ಮ ಬರ್ತಾನೆ. ಗೊತ್ತಿಲ್ಲ, ಗುರಿ ಇಲ್ಲ, ಪರಿಚಯ ಇಲ್ಲ, ನೀನನ್ನು ಎಂತದ್ದು ಮಾತಾಡುದಿಲ್ಲ. ಅಲ್ಲ, ನನ್ನನ್ನು ನೋಡುವಾಗ ಈ ಸಂಬಂಧದಲ್ಲಿ ಮಾತನಾಡುವ ಅಂತ ಆಯ್ತು. ಸಂಬಂಧ ಮತ್ತೆ ನಮಗೆ ಬೇಕಾಗಿ ಅಲ್ಲ, ನಿನ್ನ ಮನಸ್ಸಿನ ಸಂತೋಷಕ್ಕೆ ಬೇಕಾಗಿ ಏನ್ ಬೇಕಾದ್ರೆ ಹೇಳಿ. ನಾವು ನಾವು ಸ್ವಲ್ಪ ಹುಡುಕು. ಭಾವ ಹೇಳಿದ್ದಾರೆ. ದೂರ ನಿಂತು ಅಲ್ಲ, ಭಾವ ಹೇಳಿದ್ದಾರೆ. ಭಾವ ಅಲ್ವಾ? ಕರೆದ ಅಣ್ಣ. ನಿನಗೆ ಅಣ್ಣ ಅಂದ್ರೆ? ಅಲ್ಲ, ನೀವುಗಳೇ. ನಮ್ಗೆ ಬೇಡುವ ಅಂತ ಸೋದರನನ್ನು ಕರೀತಾ ಇದ್ದಾರೆ. ಇಲ್ಲೇ, ನಾವು ಬೆಕ್ಕಿನ ಅಲ್ಲಲ್ಲ, ನನ್ನ ಸೋದರರನ್ನು ಕರೆದದ್ದಲ್ಲ, ನಿಮ್ಮನ್ನು ನಾನು ಕರೆದದ್ದು ಸೋದರರೇ. ಮೇಲೆ ನೋಡುವ. ನಾನು ಹೋಗುತ್ತ ದಾರಿಗೆ ಅಷ್ಟವಾಗಿ ನಿಂತಿದ್ದೇನೆ. ಇದು ನಿಮ್ಮಂತವರಿಗೆ ಭೂಷಣವಲ್ಲ. ಯಾಕೆ ಗೊತ್ತಾ? ಈ ಕ್ಷೇತ್ರ ಆಶ್ರಮ ಇದೆ. ಅದು ಪ್ರಶಾಂತ ವಾತಾವರಣ ನೋಡುವಾಗಲೇ ಗೊತ್ತಾಗ್ತದೆ. ನಿಜ. ನಾನು ಗುರುಪುತ್ರ ಇದ್ದೇನೆ. ಗುರುಪುತ್ರಿ? ಹೌದು. ಹೆಸರು? ನನ್ನ ಹೆಸರು ಅಸಿತೆ ಎಂಬುದಾಗಿ. ಆದ್ದರಿಂದ ಅತಿ ಅನತಿ ದೂರದ ಆಶ್ರಮ ಗೋಚರಿಸ್ತಾ ಉಂಟು. ಅಪ್ಪ ಈ ಆಶ್ರಮದಿಂದ ಆಯ್ತಾ ಇದ್ರೆ ದಾರಿ ಬಿಟ್ಟದಿಲ್ಲ. ಹಸಿತೆಯಿಂದೆನಲು ಹಲ್ಲಕಿಸಿಯುತ ಸ್ವಲ್ಪ ಜಾಸ್ತಿ ಹಲ್ಲಕಿಸಿಯುತನ ಬಗೈದ ಶಶಿಮುಖಿ ಕೇಳೆಮ್ಮ ಭಿನ್ನ ಭವನಿದು ಓ ಶಶಿಮುಖಿಯೇ, ಶಶಿಮುಖಿ ಕೇಳೆಮ್ಮ ಭಿನ್ನ ಭವ ನೀನು ಬಿಸಿಲೇರುವುದು ಕಣ್ಣೆಯಲ್ಲ ಬಿಸಿಲಾಗ್ತದೆ. ಬಿಸಿಲೇರುವುದ ಕಂಡೆಯಲ್ಲ ಆ ಸರಯ ನದಿಯಳು ಇಳಿದು ನಾವು ಸಾಗರಯು ನದಿಯಳು ಇಳಿದು ನಾವು ಇಳಿದು ನಾವು ಇಳಿದು ನಾವು ಆ
ಏನು ಇಷ್ಟರ ತನಕ ಈ ಪ್ರದೇಶದಲ್ಲಿ ನಿನ್ನನ್ನು ನೋಡಿದವರು ನಾವಲ್ಲ, ಪ್ರಥಮವಾಗಿ ನೋಡ್ತಾ ಇದ್ದೇನೆ. ಹೊಸ ಪರಿಚಯ. ಹೌದಪ್ಪ, ನಾನೊಂದು ಮಾತನ್ನು ಕೇಳಿದ್ದೇನೆ. ಏನು? ಅತಿ ರೂಪವತಿ ಯಾರು? ಅವಳು ಕ್ರಾಂತಿ ಆರತಿ. ಆರತಿ ಅಲ್ಲಿದೆ ಅವಳಿಗೆ ಪ್ರಾಯವಿ ರತಿ ರತಿ ಆರತಿ. ಆದರೆ ಅದು ಸುಳ್ಳು. ಯಾಕೆ? ಅವಳನ್ನು ಎಳೆದುಕೊಂಡು ಬಂದು ನಿನ್ನ ಕಾಲ ಬುಡಕ್ಕೆ ಕಟ್ಟಬೇಕು. ನಾನು ನಡೆದಾಡಿದೆ ಹೇಗೆ? ಆ ಭುಜ ದೊಡ್ಡದಾಗಿತ್ತು, ಬೆರಳಿಗೆ ಕಟ್ಟಬೇಕು. ಇರುವರಡಿಗೆ ಅದು ಕೂಡ ಅಲ್ಲ, ನಾನು ನಡೆಯಬೇಡುವ? ಆಗಲ್ಲ. ಮಾತ್ರ ಅರ್ಥ ಆಗುದಿಲ್ಲ ನಮ್ಮದು. ಅಂದ್ರೆ ಪೂರ್ತಿ ಆಗ್ಲಿಲ್ಲ. ಹಾಗಿಲ್ವಾ? ಅದಕ್ಕಿಂತಲೂ ಮಿಗಿಲಾದಂತಹ ಸೌಂದರ್ಯವನ್ನು ನಿನ್ನಲ್ಲೇ ಕಾಣುತ್ತಾ ಇದ್ದೇನೆ. ಅವಳಿಗಿಂತಲೂ ಸೌಂದರ್ಯ ಮೇಳೈಸ್ತದೆ, ನಿನ್ನಲ್ಲಿ ಮೇಳೈಸ್ತದೆ. ಅವನಿಗೇನಾದ್ರು ಅವ ಹಾಗೆ ನಿನ್ನನ್ನು ನೋಡುವಾಗ ತುಂಬಾ ಹೊಗಳಬೇಕು ಅಂತ ಆಗ್ತದೆ. ತುಂಬಾ ಬೇಡಪ್ಪ. ಹೇಳುವ ಬೇಡ ಸ್ವಲ್ಪ ಬೇಡ. ಹೊಗಳಬೇಕಾದ್ರೆ ನಾನೊಬ್ಬ ಸಾಹಿತಿ ಆಗ್ಬೇಕಿತ್ತು. ಯಾವುದು? ಸಾಹಿತಿ. ಅದು ನಿನ್ನ ಈ ಸೌಂದರ್ಯವನ್ನು ಹೊಗಳಿದ್ದಕ್ಕೆ ಅವನಿಗೂ ಕೂಡ ಕಷ್ಟವಾಗಿಲ್ವಾ? ಮತ್ತೆ ಕಾವ್ಯ ಬರ್ತದೆ, ಮೊದಲಿದ್ದು ಕೊನೆಯದ್ದು ಬರುದಿಲ್ಲ, ಅದೇ ಕಷ್ಟ. ಅದಿಲ್ಲದಿದ್ರೆ ಮಧ್ಯಕ್ಕೆ ಹೇಳಿದರು ಪ್ರಯೋಜನ ಬೇಡ. ಬೇಡ ಬಿಡು. ನಿನ್ನದಂತಹ ಈ ರೂಪಲಾವಣ್ಯವನ್ನು ಕಂಡ ಮೇಲೆ ಕಂಡಾಗ ಯಾಕೋ ಏನು ನಮ್ಮ ಹಿಡಿತವನ್ನೇ ನಾವು ಕೈ ತಪ್ಪಿ ಬಿಟ್ಟಿದ್ದೇವೆ. ಹಿಡಿತ ತಪ್ಪಿ ಹೋಯ್ತು ನಮ್ಮ ಕೈ. ಒಳಗೆಲ್ಲ ಏನು? ಹೌದಪ್ಪ, ಇಷ್ಟರ ತನಕ ನಾವು ಮಾತ್ರ ನೀರಾಟ, ನೀನೊಂದು ಬೇರೆ, ನಮ್ಮದು ಕೂಡ ಹಾಗಾಯ್ತು. ಆದ್ರೆ ನಿಜವಾದಂತಹ ಆಟ ಇನ್ನೂ ಪ್ರಾರಂಭ ಆಗ್ಬೇಕಾದ್ರೆ ನೋಡು ತಮ್ಮ, ಬಿಸಿಲು ಬಿಸಿಲು. ಹೌದು, ನೋಡು ಅಲ್ಲಿ ಆ ಭಾಸ್ಕರ ಇದ್ದಾವಲ್ಲ, ಅವ ಭಗವಾನ್ ಭಾಸ್ಕರ. ಹೌದಪ್ಪ, ಅವರ ಪ್ರಖರವಾದಂತಹ ಕಿರಣಗಳು ನೆತ್ತಿಯನ್ನು ಸುಡುತ್ತಾ ಇದೆ. ನೋಡು, ಮೈಯೆಲ್ಲ ಬೆವರಿಸ್ತಾ ಇದೆ. ಬಿಸಿ ಬಿಸಿ ಎಲ್ಲವೂ ತಣ್ಣಗಾಗಬೇಕಾ? ನೀರಿಗಿಳಿಯಬೇಕು. ಇದನ್ನು ನೀನು ಹೇಳಿ ನಾವು ಕಲಿಬೇಕಾ? ಇನ್ನು ಯಾಕೆ ಇಷ್ಟು ಮಾತಾಡಿದ್ದು? ನಾನು ಆಗ್ಲೇ ಮಾತಾಡಿದ್ದು ಹಾಗಲ್ವೇನೆ. ನಮಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲಿ ಬರ್ತೇವೆ ಒಂದು ವಿಷಯ ಹೇಳ್ತೇನೆ. ನೀರಾಟ ಆಡ್ಬೇಕಾದ್ರೆ ಬರೇ ಗಂಡಸರು ಆಡಿದ್ರೆ ಅದು ನೀರಾಟ ಆಗುದಿಲ್ಲ, ಬರೇ ಹೆಂಗಸರು ಆಡಿದ್ರೆ ಅದು ನೀರಾಟ ಅಂತ ಆಗುದಿಲ್ಲ. ಗಂಡಸರು ಆಡಿದ್ರೆ ನೀರು ಒಳ್ಳೆ ಆಗ್ತಾರೆ. ಹೆಣ್ಮಕ್ಕಳು ಗಂಡು ಮಕ್ಕಳು ಜೊತೆಯಾಗಿ ಆಡಿದರೆ ಮಾತ್ರ ನೀರಾಟ. ಅದರಲ್ಲಿರುವಂತಹ ಖುಷಿಯೇ ಬೇರೆ, ಅದರಲ್ಲಿರುವಂತಹ ಸುಖವೇ ಬೇರೆ. ಹಾಗಾಗಿ ಹೌದಪ್ಪ, ಅದು ಹಾಗಾಗಿ ಮತ್ತೇನಿಲ್ಲ. ಇದು ಹೇಗೂ ನೀನೊಬ್ಬಳಿದ್ದೀಯ, ನಾವು 4 ಮಂದಿ ಇದ್ದೇವೆ. ನಮ್ಮ ಜೊತೆಯಾಗಿ ನೀನು ಬಂದು ನೀರಾಟವನ್ನು ಆಡಬೇಕು. ಅಷ್ಟೇ ಅಲ್ಲ, ನಿನಗೆ ಯಾವ ರೀತಿಯ ಸುಖ ಬೇಕು ಅದನ್ನು ಕೊಡುವುದರಲ್ಲಿ ನಾವು ನಿಶ್ಚಿಮರಿದ್ದೇವೆ. ನಮ್ಮ ಜೊತೆ ಬರ್ತೀಯಾ? ಅರಿದೆ ನಿಮ್ಮಯ ಮನವಿರವ, ಅರಿದೆ ನಿಮ್ಮಯ ಮನವಿರವಲ್ಲವಿಂದೋ ಸರಸವೇ ಗುರುಪುತ್ರಿಯೊಡನೆ, ಸರಸವೇ ಗುರುಪುತ್ರಿಯೊಡನೆ ಅರಿದಾನದಡೆ ಪಿದ ಜಪಿಸುವ ನಿಮಗಿದು, ಅರಿದಾನದಡೆ ಪಿದ ಜಪಿಸುವ ನಿಮಗಿದು ತರವಲ್ಲ ತೆರಳುವುದೆನಲು, ತರವಲ್ಲ ತೆರಳುವುದೆನಲು ಅರಿದೆ. ಸೋದರರು ಎಂಬ ಭಾವದಿಂದ ನಿಮ್ಮಲ್ಲಿ ಸಂಭಾಷಣೆಯಲ್ಲಿ ತೊಡಗಿಕೊಂಡು ಆ ಸೋದರರಿಗೆ ಭಾವ ಅಲ್ಲ, ಆ ಭಾವನೆಯಿಂದ ಅದೇ ಸೋದರರಿಗೆ ಭಾವ. ಆ ಶಬ್ದವನ್ನು ಕೇಳುವುದಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಕಷ್ಟ ಆಗಲಿ, ಏನದು ಬೇರೆ ಪ್ರಯೋಗ ಮಾಡಿ. ಈ ಬೇಡ ಅಣ್ಣಂದಿರು ಎನ್ನುವಂತ ಆಸೆಯಿಂದ ನಾನು ಮಾತನಾಡಿದ್ದೀನಿ. ಆದ್ರೆ ನಿಮ್ಮ ಮನದ ಮಾತು ಈಗ ಅರ್ಥವಾಗಿದೆ. ನಾನು ಯಾರು? ಪುತ್ರಿ ಇದ್ದೇನೆ. ಕಾಯದ ಅದ್ಭುತ ಸುಖ ಮನಸ್ಸೋತ್ಸವ ನನ್ನ ಮೇಲೆ ಕೈ ಮಾಡುವುದಕ್ಕೆ ತಾವು ಮುಂದಾಗುತ್ತೀರಿ ಅಂತ ಆದ್ರೆ ಕೈ ಮಾಡಿಲ್ಲ, ಮಾಡುವ ಹಂತದಲ್ಲಿ ಇದ್ದೇವೆ. ಮಾತಲ್ಲಿಯವರಿಗೆ ಮುಂದುವರಿಯುತ್ತಾ ಇದೆ. ಹೌದಾ? ಈ ಸಮಯದಲ್ಲಿ ಈ ವಿಚಾರ ನನ್ನ ಅಪ್ಪನಿಗೆ ಗೊತ್ತಾಯ್ತು ಅಂತ ಆದ್ರೆ ಅಪ್ಪ ಏನು ಮಾಡ್ತೇನೆ? ಸುಮ್ಮನೆ ಬಿಡ್ತಾರೆ ಅಂತ ಭಾವಿಸಿಕೊಂಡು ಆ ಮುದುಕನಿಗೆ ಏನು ಮಾಡ
ಮೊದಲೇ ಕಾಡ್ ಹತ್ರ ಇದ್ದಾನೆ. ಹೌದು. ನಾಡ್ ಅವನಿಗೆ ದೂರ ಆಗಿದೆ. ಇವತ್ತೋ ನಾಳೆ ಬೀಳುವ ಮರ ಮತ್ತೆ ಸುಮ್ಮನೆ ಕೊಠಡಿ ಎಲ್ಲ ನಿಮ್ಮ ಬಳಿ ಕಷ್ಟವಾದಿತ್ತು. ಯಾಕೆ? ಒಂದು ವೇಳೆ ಈ ವಿಚಾರ ಅವರಿಗೆ ಗೊತ್ತಾಯ್ತು ತಾನೆ ಏನು ಮಾಡ್ತಾರೆ? ಶಾಪ ಕೊಟ್ಟರು. ನಾವು ಮಲಗ್ತೇವೆ. ಒಳ್ಳೆ ಮಾತಿನಿಂದ ಶಾಪ ಕೊಡ್ತಾರಂತೆ. ನಿನ್ನ ಅಪ್ಪನ ಶಾಪ ನಮಗೆ ತಟ್ಟಲಿಕ್ಕೆ ಇಲ್ಲ. ಅಪ್ಪನ ಅಪ್ಪ ಬಂದ್ರು ಆ ಶಾಪ ನಮಗೆ ತಗ್ಲಿಕ್ಕಿಲ್ಲ. ತಟ್ಲಿಕ್ಕಿಲ್ಲ. ಹಾಗಾಗಿ ಬಾರೆ ಬಾರೆ ಬಾರೆ. ಸೋದರರೆಂಬ ಕಾರಣದಿಂದ ಬೇಕಾಗಿ ನಿಮಗೆ ನಿಜ ಮಾತುಗಳನ್ನು ಹೇಳಿದ್ರು ಕೂಡ ನನ್ನ ಬಿಡುವೆ ಗೊತ್ತಿಲ್ಲ. ನನ್ನ ರಕ್ಷಣೆ ಬಗ್ಗೆ ನನಗೆ ಯೋಚನೆ ಉಂಟು. ನೀವೇನು ಸೂಚನೆ ಕೊಡಬೇಡ. ಏರಿಸುವುದಲ್ಲದೆ ನಾವು ಎಲ್ಲಿ ಕಾಮದ ಪಿತ್ತ ನಿಮ್ಮ ನೆತ್ತಿಗೆ ಅದರಿಗೆ ಏನು ನಮಗೆ ಬಿಸಿ ಆಗ್ತಾ ಉಂಟು ದೇಹದೊಳಗೆ. ಒಮ್ಮೆ ತಣ್ಣಗಾಗಬೇಕು ಅಗತ್ಯ ಇಲ್ಲ. ಇಲ್ಲಿಂದ ಹೋದ್ರೆ ಒಳ್ಳಿತ್ತು. ನೋಡಿದಮ್ಮ ನೋಡಿದೆ. ಆ ಅಲ್ಪರ ಕೈಗೆ ಸಿಲುಕಿ ಓಡೋಡಿಕೊಂಡು ಬರ್ತಾ ಇದ್ದೇನೆ. ನನ್ನ ಶೀಲವನ್ನು ಕಿಡಿಸುವುದಕ್ಕೆ ಮುಂದಾದವರು ಆ ದುಷ್ಟರಿದ್ದಾರೆ. ಹೌದಪ್ಪ, ಮಸ್ತಕದಲ್ಲಿ ಮಕುಟವನ್ನೆನಿಸಿ ಮಾನವನನ್ನು ಆಳಬೇಕಾದಂತಹ ಈ ದೊರೆಯ ಮಕ್ಕಳೇ ಈ ರೀತಿಯಾಗಿ ವಿವರಿಸುತ್ತಾದ್ರೆ ನಾಳೆಯ ದಿನ ಪ್ರಪಂಚದಲ್ಲಿ ಧರ್ಮ ಉಳಿಯುವುದಕ್ಕೆ ಸಾಧ್ಯ ಉಂಟೆ?
ಕೈ ಮುಗಿಸುವಂತೆ ಬೇಡಿಕೆ ಅಪ್ಪಯ್ಯ. ಈ ದುಷ್ಟರ ಒಂದೇ ಅತಿ ಶೀಘ್ರದಲ್ಲಿ ಆಗಬೇಕು. ನಿಮ್ಮ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಮಗಳ ಬದುಕನ್ನು ಉಳಿಸಬೇಕು ತಂದೆ, ಉಳಿಸಿ. ಎಂತ ಆತ್ಮಜೆಯನ್ನು ಸಾಂತ್ವನಗೊಳಿಸುತ್ತ ಅಂದನ ಮನೆಗೆ ತರಲೆತ್ತು ಒಂದು ನಗರ ಮಹೇಜನ ಹರಸುತ್ತ ಮನ ಮುನಿದು ಎಂತ ಆತ್ಮಜೆಯನ್ನು ಸಾಂತ್ವನಗೊಳಿಸುತ್ತ ಅಂದನ ಮನೆಗೆ ತರಲೆತ್ತು. ಅಪ್ಪಯ್ಯ ಕಣ್ಣೀರು ಸುರಿಸ್ತಾ ಇದ್ದ ದಿಕ್ಕು ತೋಚದೆ ಈ ರೀತಿಯಂತ ವ್ಯವಹಾರವನ್ನು ತೋರಿಸ್ತಾ ಇದ್ದೀನಿ. ನಿನಗೆ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿನಿಂದ ಮಾನ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಎಂದು ನನ್ನ ಧರ್ಮ, ನನ್ನ ಕರ್ತವ್ಯ. ಹೌದು ತಂದೆ, ನಿನ್ನ ಪಾಲಿಗೆ ಯಾವುದೇ ಲೋಪ ಮಾಡದ ಹಾಗೆ ಇದ್ರ ಬಗ್ಗೆ ನೋಡಿಕೊಂಡವ. ನಿಜ. ಅನಿರೀಕ್ಷಿತವಾಗಿದ್ದ ದುರಂತವಾದ ದುರ್ಘಟನೆ ಈ ಪುಣ್ಯಾಶ್ರಮದಲ್ಲಿ ನಡೆದು ಹೋಯಿತು. ಹೌದಪ್ಪ. ಗೋವುಗಳಿಗೆ, ಬ್ರಾಹ್ಮಣರಿಗೆ, ಸ್ತ್ರೀಯರಿಗೆ ಕಷ್ಟ ಬಂದಾಗ ಕಷ್ಟವನ್ನು ದೂರೀಕರಿಸಿ ಅವರ ರಕ್ಷಣೆ ಮಾಡಬೇಕಾದ್ದು ರಾಜಧರ್ಮ, ನಾಡಿನ ದೊರೆಯ ಧರ್ಮ ತಾನೆ. ಆದರೆ ಅದೆಲ್ಲವನ್ನು ಮರೆತು ದುರಾಚಾರಿಗಳಾಗಿ ನಮ್ಮ ಈ ಆಶ್ರಮಕ್ಕೆ ಬಂದು ನಿನ್ನ ಪಾಲಿಗಿದ್ದ ನಿಜ ತಂದೆ. ನನ್ನ ಶಾಪದ ಮೂಲಕವಾಗಿ ಅವರು ನಿಗ್ರಹ ಮಾಡಬಹುದಿತ್ತು. ಆದರೆ ಏನು ಮಾಡುವುದು? ಯಾಕೆಪ್ಪಯ್ಯ? ಅವರು ಯಾರು? ರಾಜನ ಮಕ್ಕಳು, ಸಕಲ ಪುತ್ರರು. ಆದರೆ ಆ ಸಕಲನಿಗೆ ಅಪಚಾರವಾಗಬಾರದು. ಆತ ಧರ್ಮಾತ್ಮ, ಪುಣ್ಯಾತ್ಮ. ಹಾಗಿದ್ದು ಈ ರಾಜಕುಮಾರರು ಅಜ್ಞಾನದಿಂದ ಇದ್ದ ಪಾಪ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೌದಪ್ಪ. ತಿಳಿಯದೆ ಮಾಡುವುದು ಅದು ಪ್ರಮಾದ. ನಿಜ. ತಿಳಿದು ತಪ್ಪು ಮಾಡುವುದು ಅಕ್ಷಮ್ಯವಾದ ಅಪರಾಧ. ಹೌದಪ್ಪೆ. ಹೌದಪ್ಪ ಮಗಳೇ. ಅಪ್ಪ. ಆದರೆ ಅವರು ತಿಳಿದು ಮಾಡುತ್ತಾ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಡುವುದು ಯಾವತ್ತೂ ಸರಿಯಲ್ಲ. ಸ್ಥಿತಪ್ರಜ್ಞರಾದವರು ಇಂಥ ಘಟನೆಗಳಿಗೆ ಯಾವತ್ತೂ ಮರುಗಲೇಬಾರದು. ರಾಜಕುಮಾರರು ತಪ್ಪು ಹಾದಿಲಿ ನಡೆಸ್ತಾ ಇದ್ದಾರೆ. ಅವರು ತಪ್ಪದಲ್ಲಿ ನಡೆಸಬೇಕಾದ್ದು ನನ್ನ ಕರ್ತವ್ಯವೂ ಹೌದು. ಅದಕ್ಕಾಗಿ ಅವರಿಗೆ ಸರಿಯಾದ ಬುದ್ಧಿ ಮಾರ್ಗದರ್ಶನ ನಾನು ಮಾಡ್ತೇನೆ. ನೀನು ನಿಶ್ಚಿಂತೆಯಿಂದ ಈ ಆಶ್ರಮದಲ್ಲಿ ಮಗಳೇ ಇನ್ನು ಭಯ ಪಡಬೇಡ. ಗೋಪಸ್ತ್ರೀ ಪರಿವೇದಿದು ವಿಜಯದೇ ಗೋಪಾಲ ಚೂಡಾಮಣಿ, ಗೋಪಾಲ ಚೂಡಾಮಣಿ, ಗೋವಿಂದ ನಂದ ಮುಕುಂದ ಪಾಹಿಗೆ ಗೋವಿಂದ ನಂದ ಮುಕುಂದ ಪಾಹಿಗೆ ಗೋವರ್ಧನಧರ ಗೋಪಕುಮಾರ, ಗೋಪಿ ಜನನುತ ಮನೋಗರ, ಗೋಪಿ ಜನನುತ ಮನೋಗರ, ಗೋವಿಂದ ನಮ್ಮ ಪಾಹಿ ದೇವ. ಅಘಬೃಂದಾವನ ಮಖ ಪರಿಪಾಲ, ಅಘಬೃಂದಾವನ ಮಖ ಪರಿಪಾಲನ, ರಘುಕುಲ ನಂದನ ರಾಘವ, ರಘುಕುಲ ನಂದನ ರಾಘವ, ಗೋವಿಂದ ನಮ್ಮ ಮುಕುಂದ ಪಾಹಿ ದೇವ. ತುಳಸಿ ಭೂಷಣ ಸುಲಲಿತ ಭೋಜನ,
ಸುಲಲಿತ ವೇಣು ಗರವೇಣು ಸುಲಲಿತ ವೇಣು ಗರವೇಣು ಗೋವಿಂದ ನಂದ ಮುಕುಂದ ಬಾಡಿದೆ ಕಾಳಿಂದಿಗೆ ಮದನ ಗೋಪಾಲೇ ಕಾಳಿಂದಿಗೆ ಮದನ ಗೋಪಾಲೇ ಮದನ ಗೋಪಾಲೇ ಕದುರಿ ಸುಶೀಲೆ ಗೋವಿಂದ ನಂದ ಮುಕುಂದ ಬಾಡಿದೆ ಲಕ್ಷಣಿಗೆ ಮದನ ಗೋಪಾಲೇ ಲಕ್ಷಣಿಗೆ ಮದನ ಗೋಪಾಲೇ ಮದನ ಗೋಪಾಲೇ ಚದುರಿ ಸುಶೀಲೆ ಮದನ ಗೋಪಾಲೇ ಚದುರಿ ಸುಶೀಲೆ ಗಗನ ದಿನದಿ ವಿವಿಧ ದಿನದಿ ದಿನದ ದಿನದಿ ಅಕ್ಕ ದಿನದಿ 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 ಮಿತ್ರವಿಂದಿಗೆ ಮದನ ಗೋಪಾಲೇ ಮದನ ಗೋಪಾಲೇ Thank you.
ಮಿತ್ರವಿಂದೆ, ಸ್ವಾಮಿ ಕಾಳಿಂಗಿ, ಸ್ವಾಮಿ ಜಾಂಬವತಿ, ಲಕ್ಷಣೆ ಎಲ್ಲರೂ ಬಂದಿದ್ದೀರಲ್ಲ. ನಿಜ? ಅಪ್ಪ, ಅಷ್ಟಮಹಿಷಿಯರಿಗೆ ಪತಿ ನಾನು. ಹೌದು. ನಮ್ಮ ಓಲಗ ಅಂದ್ರೆ ಹಾಗಲ್ಲ,
ಎಲ್ಲರೂ ಬೆರಗಾಗಬೇಕು. ಹೌದಪ್ಪ. ನಭೂತೋ ನ ಭವಿಷ್ಯತಿ ಅಂತಹ ಸುವ್ಯವಸ್ಥಿತವಾದ ಮಾಡ್ತಾ ಇದ್ದಾರೆ. ನೋಡಿದೀರ ಹೌದು. ನಾನೇರಿದ ಪೀಠ ಸ್ವರ್ಣಗಳಿಂದ ವಿಶಿಷ್ಟವಾಗಿ ಕಂಗೊಳಿಸುತ್ತಾ ಇದೆ. ಹೌದು. ವಿಶ್ವಕರ್ಮಾಚಾರ್ಯರು ಮಾಡಿಕೊಟ್ಟದ್ದು. ಅವರಿಂದಲೇ ಅಲ್ವೇ ನಾವು ದ್ವಾರಕಾ ಎನ್ನುವ ಈ ಪಟ್ಟಣವನ್ನು ನಿರ್ಮಿಸಿದ್ದು. ನಿಜ. ಕುಶಸ್ಥಳೀಯ ಮಧ್ಯದಲ್ಲಿ ವರುಣದೇವನಿಂದ ಸ್ಥಳವನ್ನು ಪಡೆದು ಆರ್ಥ ಎಂಬ ಈ ಸ್ಥಳಕ್ಕೆ ದ್ವಾರಕಾ ಎನ್ನುವ ಹೆಸರನ್ನಿರಿಸಿ ಅಣ್ಣನಾದ ಬಲಭದ್ರ ನಾಯಕನಾಗಿ ನಿಮ್ಮ ಪತಿಯಾದ ನಾನು ಯುವರಾಜನಾಗಿ ಈವರೆಗೆ ಸುಸೂತ್ರವಾಗಿ ಆಡಳಿತ ನಡೆಸಿಕೊಂಡು ಬಂದವರು. ನಿಜ. ನೀವೆಲ್ಲ ಕರೆಯುವುದು ಮಧುವೈರಿ. ಹೌದು. ನಾರಾಯಣ ವೈರಿ ಮಧು. ಅವನನ್ನು ವಧಿಸಿದ ಕಾರಣ ನಾನೀಗ ಮಧುವೈರಿ. ಹೆಸರು ಸಾವಿರಾರಿದೆ. ಇದೆ. ನೀವು ಮನಕ್ಕೆ ಬಂದ ಹಾಗೆ ಬಾಯಿಗೆ ಬಂದ ಸೂಕ್ತವಾದ ಹೆಸರಿನಿಂದ ನನ್ನನ್ನು ಕರೆಯುತ್ತಾ ಇದ್ದೆ. ಹೌದು. ನೀವು ಹೇಗೆ ಕರೆದರು ನನಗೆ ಆನಂದವೇ. ನೀವು ಎಂದೂ ನನ್ನನ್ನು ಬಿಟ್ಟಿರುವವರಲ್ಲ. ಹೇಗೆ ಸದಾ ನಿಮ್ಮ ಜೊತೆಯಲ್ಲೇ ಇರುವವರು. ಹೂವನ್ನು ಬಿಟ್ಟು ಇರದ ಪರಿಮಳದ ಹಾಗೆ, ಜೇನನ್ನು ಬಿಟ್ಟಿರದ ಹೌದಲ್ಲ, ಆ ಮಧುಕರನ ಹಾಗೆ ನಾನು ಅಕ್ಕವಾದರೆ ನೀವು ಕುಸುಮಗಳು. ಇಷ್ಟು ಹಗ್ಗ ಒಂದು ಹೂವಿಗೆ ಬೇಕಾ? ತುಂಬಾ ಹೂವಿಗೆ ನೀವು ಒಂದು ಸಂಭ್ರಮದ ಬೋಲನ. ಅಷ್ಟವೈಶಿಯರಿಂದೊಡಗೂಡಿ ಕೃಷ್ಣ ಷಡ್ರಶೋಪೇತವಾದಂತಹ ಮೃಷ್ಟಾನ್ನವನ್ನು ಭೋಜಿಸಿ ರುಚಿಸಿ ಇಂದು ನಿಮ್ಮೊಂದಿಗೆ ಸಲ್ಲಾಪದಲ್ಲಿದ್ದೇನೆ. ಯಾವುದೋ ಒಂದು ವಿಷಯ ಹೇಳುವುದಕ್ಕೆ ಅದೇ ರಾಯನ ಮುಖದಲ್ಲಿ ವಿಶೇಷವಾದಂತ ಒಂದು ಉಲ್ಲಾಸ ನಮ್ಮನ್ನು ಜೊತೆ ಸೇರಿಸಿಕೊಂಡು ಈ ರೀತಿಯಾಗಿ ತಾವು ಮಾತನಾಡಬೇಕಾದ್ರೆ ಯಾವುದನ್ನು ಏನನ್ನು ಹೇಳುವುದಕ್ಕೆ ಎಂಬುದಾಗಿ ಸ್ಪಷ್ಟ. ಸ್ತ್ರೀ ಶಕ್ತಿಯರ ಮುಂದೆ ಹೌದು. ಪುರುಷ ಶಕ್ತಿಯರ ನಾನೋರ್ವನೆ, ನೀವು ಬಹುಮಂದಿ ಇದ್ದೀರಿ. ಹೌದು. ನಿಮ್ಮ ಸಮ್ಮುಖದಲ್ಲಿ ಒಂದು ಹೊಸ ವಿಷಯ ಮಂಡಿಸಬೇಕು ಅಂತ ಎಲ್ಲರನ್ನೂ ಒಗ್ಗೂಡಿಸಿದ್ದೆ. ಮಂಡಿಸುವ ವಿಷಯದ ಕಾತರದಲ್ಲಿ ನಾನು ಹೌದಾ? ಹೌದಪ್ಪ.
ತಾವರೆ ಅರಳುವಾಗ ಅದು ಹೆಣ್ಣಿನ ಮುಖಕ್ಕೆ ಹೋಲಿಸಿದ್ದಾರೆ. ಆ, ಅದಕ್ಕೆ ಬೇಕಾಗಿ ನನ್ನನ್ನು ವಾರಿಜ ಅಂತ ಎಂಬುದಾಗಿ ಕರೆದ. ನೀನು ವಾರಿಜ ಅಲ್ಲ, ನಿನ್ನ ಮುಖ, ಓ ನಿನ್ನ ಹೆಸರು ರುಕ್ಮಿಣಿ, ಆ, ವಾರಿ ಜಾಂಬಕಿ ನೀನು. ನಾನು ಹೌದು, ಅವಳ ಕಣ್ಣು ನೋಡು, ಫಳ ಫಳ ಹೊಳೆಯುತ್ತಾ ಇದೆ. ಹೌದಪ್ಪ. ನೀರಿನಲ್ಲಿ ಹರಿಯುವ, ಆ, ಹರಿದಾಡುವ, ಆಟವಾಡುವ ಮತ್ಸ್ಯಗಳೆರಡು ಆ, ಅತ್ತಿಂದಿತ್ತ ಚಲಿಸುವ ಹಾಗೆ ಹ್ಮ್. ಮುಖಮಂಡಲವೆಂಬ ಕೊಳದಲ್ಲಿ ಆ, ಮೀನೆಂಬ ಕಣ್ಣುಗಳು ಆ. ತಳಪ್ಪಳ ತಳಪ್ಪಳ ಆಟ ಆಡ್ತಾ ಇವೆ. ಹೌದಪ್ಪ. ಮೀನಾಕ್ಷಿ ಯಾವ ಅವಳು ಆಕೆ ಮೀನಾಕ್ಷಿ. ಹೆಸರು ಕಾಳಿಂದಿ. ಕಾಳಿಂದಿ ಕಪ್ಪಿದ್ದಾಳೆ ಅಂತ ಹೆಸರು ಹಾಗಲ್ಲ, ಹೆಸರು ಕಾಳಿಂದಿ. ಹೌದು. ಆ, ಹಲ್ಲು ಬಿಟ್ರೆ ಸಾಕು, ಆ ಹತ್ತಿರ ನಿಲ್ಲಿಕ್ಕೆ ಆಗುದು. ಆ, ಅಂದ್ರೆ ಹೂವಿನ ಹಾಗೆ ಕಾಣ್ತಾ ಇದೆ. ಹೌದಪ್ಪ. ಎಷ್ಟು ಚಂದ, ಹ್ಮ್. ಮುದ್ದಾಗಿದ್ದಾಳೆ. ಹ್ಮ್. ನಿನಗೆ ಸಿಟ್ಟು ಬರ್ತದೆ ಅಂತ ಗೊತ್ತು. ಮತ್ತೆ ನೀವು ಒಬ್ಬನೇ ಹೋಗ್ತಾ ಇದ್ದೀರಿ, ನೀನು ಯಾವಾಗ್ಲೂ ಬಾಗಿಲು ಹಾಕಿ ಒಳಗೆ ನಿನ್ನಷ್ಟಕ್ಕೆ ಇರೋಳು. ಸಿಟ್ಟು ಮಾಡ್ತಿರ್ತದ. ಗಂಡ ಬರೆದಿದ್ರೆ ಅವಳದ್ದು ಬೇರೆ ಕಥೆ. ಅಬ್ಬೋ! ಇವತ್ತಿಲ್ಲ ಸ್ವಾಮಿ ಸಿಟ್ಟು, ಇವತ್ತು ಸಂತೋಷದಲ್ಲಿದ್ದೇನೆ. ಮಾಮಾದೇವಿ, ನೀನು ಸಾಮಾನ್ಯದವಳಲ್ಲ. ನೋಡಬಾರ್ದ? ನೋಡು, ನಿನ್ನ ಹಣೆಯ ಸುತ್ತಲೂ ಏನು? ಹಾರಿ ಬಂದ ಆ ಮರಿದುಂಬಿಗಳು ಕುಳಿತು ಹೂವಿನ ಮಕರವೊಂದವನ್ನು ಹೀರುವ ಹಾಗೆ ಮರಿದುಂಬಿ ಗುರುಳೆ. ಹೌದಾ? ಆ, ಅವಳನ್ನು ನೋಡು, ತರ್ಪಣ ಸಪೋಲೆ. ನನ್ನ ಮುಖ ಎಲ್ಲ ಕೆನ್ನೆಯಲ್ಲಿ ಕಾಣ್ತಾ ಉಂಟು. ಮೂಗ ಮುಗಿಯೋದು ಮುಗಿ. ಮೂಗ ಬಾಯ ಬರಲ್ಲ ಅಂತಲ್ಲ, ಆ, ಇದು ಮೂಗ. ಅಲ್ವಾ? ಆಹಾ. ಅದು ಸಂಪಿಗೆ ಮಗು. ಹೌದಾ? ಇವಳು ಚಂಪಕನಾಶ. ಹೌದಪ್ಪ. ಬಿರಿದ ತುಟಿಗಳು, ಆ ಕಣ್ಣುಗಳು ನೋಡಬಾರ ಜಿಂಕೆಯ ಕಣ್ಣಿನ ಹಾಗೆ ದೊಡ್ಡದು, ಆದ್ರೂ ಮುದ್ದಾದ ಕಣ್ಣು. ಅವರಲ್ಲ ಅಂಗ ಸೌಷ್ಠವ, ನಿಮ್ಮ ನಡೆ ನುಡಿ ಎಲ್ಲವೂ ನನಗೆ ಒಪ್ಪಿಗೆಯಾಗಿದೆ. ನಾನು ನಿಮಗೆ ಹೇಳುತ್ತಿರುವ ವಿಷಯ ಅಂದ್ರೆ, ಯಾವುದು? ನಾಳೆ ಸೂರ್ಯೋದಯ ಆಗುತ್ತದೆ. ಅದು ವಿಶೇಷವಾ? ನಾಳೆ ಸೂರ್ಯೋದಯ ಆಗ್ತದೆ. ನಿನ್ನೆ ಆಗಿಲ್ವಾ? ನಿನ್ನೆ ಆಗಿದೆ, ಮೊನ್ನೆ ಆಗಿಲ್ವಾ? ಆಗಿದೆ. ನಾಳೆ ವಿಶೇಷ. ನಾಳೆ ಬಿಸಿಲಿಲ್ಲ. ಬಿಸಿಲಿಲ್ಲ ಅಂತ ಅಂದ್ರೆ ನಾಳೆ ಸೂರ್ಯನಿಗೆ ಗ್ರಹಣ, ಸೂರ್ಯ ಪರಾಗ. ಹಾ, ಹೇಳ್ತಾರಲ್ಲ, ರಾಹು ಕೇತುಗಳು ಸೂರ್ಯ ಮತ್ತು ಚಂದ್ರನ ಆವರಿಸಿಕೊಂಡು, ಆವಾಗ ರಾತ್ರಿಯಲ್ಲಿ ಚಂದ್ರ ಕಾಣಿಸುವುದಿಲ್ಲ, ಹಗಲಲ್ಲಿ ಸೂರ್ಯ ಎಲ್ಲಿದ್ದಾನಂತ ಗೊತ್ತಾಗ್ಬೇಕಂದ್ರೆ ಬೇರೆ ಏನಾದ್ರು ಹುಡುಕ್ಬೇಕು. ಹೌದಪ್ಪ. ಕಪ್ಪಾಗಿರ್ತಾನೆ, ಬಿಂಬ ಮಾತ್ರ, ಅವನ ಛಾಯೆ ಮಾತ್ರ, ಬೆಳಕಿಲ್ಲ. ನಾಳೆ ಆ ದಿನ ಅವನನ್ನು ರಾಹು ಸೋಕಿದ ದಿನ. ಆದ್ರೆ ಮಾನವರಾಗಿ ಹುಟ್ಟಿದ ನಾವು ಗ್ರಹಣಕ್ಕೆ ಸರಿಯಾದ ಆಚಾರ ವಿಚಾರಗಳನ್ನು ನಡೆದು ಎಲ್ಲಿಯೂ ಲೋಪ ಬರದ ಹಾಗೆ ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಆರೋಗ್ಯವಾಗಿರುವಂತೆ ಒಂದು ವ್ರತ ಮಾಡಬೇಕು ಅಲ್ವಾ? ಅದಕ್ಕೆ ನಾಳೆ ನಾನು ವ್ರತ ಕೈಗೊಂಡಿದ್ದೇನೆ. ಹತ್ತಿರದಲ್ಲಿ ಇಲ್ಲ, ದೂರದಲ್ಲಿ ಭಾಗೀರಥಿ, ಪರಮ ಪಾವನೆಯಾದಂತಹ ಗಂಗಾದೇವಿ, ಅವಳು ಹೊಳೆಯಾಗಿ ಹರಿಯುತ್ತಾ ಇದ್ದ ವಿಷಯ ಗೊತ್ತುಂಟಲ್ಲ. ನಾರಾಯಣ ನಖದಿಂದ ಬ್ರಹ್ಮನ ಕಮಂಡಲಕ್ಕಿಳಿದು ಅಲ್ಲಿಂದ ಶಿವನ ಶಿರವನ್ನು ಅಲಂಕರಿಸಿ ಆಮೇಲೆ ಈ ಭೂಮಿಯನ್ನು ಪಾವನಗೊಳಿಸಿದವಳು ಜಾಹ್ನವಿ ಎಂಬ ನಾಮವನ್ನು ಹೊಂದಿದವಳು ಅಗನಾಶಿನಿ. ಅವಳಲ್ಲಿ ಮಿಂದ್ರೆ ನಾವೆಲ್ಲ ಮಿಂದುವ ವ್ರತವನ್ನು ಕೈಗೊಂಡೇವೆಂದಾದ್ರೆ ಸೂರ್ಯನಿಗೂ ಅಷ್ಟು ಕಷ್ಟವಿಲ್ಲ, ನಮ್ಮ ಜೀವನದ ಎಲ್ಲ ಸುಖವಾಗಿ ಪರಿಣಮಿಸುತ್ತದೆ. ಪರಮ ಪಾವನೆಯಾದ ಭಾಗೀರಥಿಯಲ್ಲಿ ಮಿಂದು ಪಾಪ ಮಾಡದೆ ಇದ್ದರೂ ತಿಳಿಯದೆ ಆಗಿದ್ದಂತ ಅಚಾತುರ್ಯವೂ ಅಲ್ಲಿ ಪರಿಹಾರ ಆಗುತ್ತದೆ ಎಂಬ ನೆಲೆಯಿಂದ ಪುಣ್ಯೋದಕವನ್ನು ಪಾನ ಮಾಡಿ ಅರ್ಘ್ಯದಲ್ಲಿ ತುಂಬಿಸಿ ಭಗವಾನ್ ಸೂರ್ಯನಾರಾಯಣನಿಗೆ ಅರ್ಪಿಸಿ ಆ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ನಾನು ಹೊರಡುವವನಿದ್ದೇನೆ. ನೀವೀಗ ಹೊರಟದ್ದು ಸಮಂತ ಪಂಚಕ ಪುಣ್ಯಕ್ಷೇತ್ರ ಭಾಗೀರಥಿಯ ಬಳಿ. ಅಲ್ಲಿಗೆ ಹೋಗುವುದಕ್ಕಿಂತ ಮೊದಲಾಗಿ ನಮ್ಮ ಮನದ ಅಭಿಲಾಷೆಯನ್ನು ವಿಸ್ತರಿಸಲೇ. ನಿಮ್ಗೆ ಆಶಯ? ಹೌದಪ್ಪ, ಮನದ ಆಶಯ ಏನು? ಸ್ವಾಮಿ
ಮನವಾಗುವೀಗ ಗಂಗೆಯ ಬೆಳಗಲಿ ಮನವಾಗುವೀಗ ಏನು ಬಾಬು, ನಿಮ್ಮ ಮಾತನ್ನು ಕೇಳಿ ಒಮ್ಮೆ ಸಂತೋಷವಾಯಿತು, ಸಂತೋಷ ಆಗಬೇಕಲ್ಲ. ಒಮ್ಮೆ ಸಂತೋಷ ಆಗಿತ್ತು, ಮತ್ತೊಮ್ಮೆ ಬೇಸರ ಆಯ್ತು ನನಗೆ. ಜೀವನದಲ್ಲಿ ಸಂತೋಷ ದುಃಖ ಹಗಲು ರಾತ್ರಿ ಏರು ಪೇರು ಇದ್ದರೆ ಮಾತ್ರ ಸಾಮರಸ್ಯ ಇರುವುದು. ಅಲ್ಲ ಆದ್ರೆ ಬರೇ ರಸ. ಅದೌದು, ನಾನು ಆಲೋಚನೆ ಮಾಡುವುದು ನಿಮ್ಗೊಂದು ಮನಸ್ಸು ಬಂತಲ್ಲ ಅಂತ. ಮನಸ್ಸು ಬಂತು ಏನು ನಿಮ್ಮನ್ನು ನೋಡುವುದಕ್ಕೆ. ಅದ್ಯಾವಾಗ ಬರ್ತದೆ ನಿಮಗೆ? ಗೊತ್ತಿರ್ತದೆ. ಅದಲ್ಲ ಹೇಳಿದ್ದು ನಾನು. ನಮ್ಮನ್ನೆಲ್ಲ ಬಿಟ್ಟು ನಾನು ಗಂಗಾ ತೀರಕ್ಕೆ ಹೋಗ್ತೇನೆ ಹೌದು ಅಂತ ಹೇಳಿದ್ದೀರಲ್ಲ, ನಮ್ಮ ಮುಖ ನೋಡಿ ಹೇಳಿದ್ದ ನೀವು ಅಲ್ಲಿ ಬೇರೆ ಕಡೆ ಬಿಟ್ಟಿದ್ದೇನೆ. ನೀವು 8 ಮಂದಿ ಇದ್ದೀರಿ, ಒಬ್ಬಳ ಮುಖ ಒಬ್ಬಳ ತಲೆ ಒಬ್ಬಳ ಎದೆ ಒಬ್ಬಳ ಕಾಲು ಹೇಗಿದೆ ನೋಡಿ. ಈಗ ನನ್ನ ಮುಖ ನೋಡಿ ನಿಮಗೆ ಮುಖ ಕರೆದುಕೊಂಡು ಹೋಗಿ ಮಂತಾಗ್ಲಿಕ್ಕಿಲ್ಲ ಬಿಡಿ. ಇವಳ ಮುಖ ನೋಡ್ಬೇಕು ಬೇಡ ನೀವು, ನನ್ನನ್ನು ಬಿಡಿ. ಈಕೆ ಮುಖ ನೋಡಿ, ಅವಳು ಬೇಡ, ಇವಳ ಮುಖ ನೋಡಿ. ಇವಳ ಮುಖ ಬೇರೆ ಅವಳ ಮುಖ ಬೇರೆ. ಹಾಗಲ್ಲ ಸ್ವಾಮಿ, ವ್ಯತ್ಯಾಸ ಅವಳ ಅಲ್ಲ, ಮುಖ ನೋಡ ಕೆಲವರ ಭಾವ ಬದಲಾಗ್ತದೆ. ನಿಮ್ಮೆಲ್ಲರ ಮುಖ ನೋಡುವಾಗ ನನಗೊಂದು ರೀತಿಯ ಸುಖವೇ ಆಗುತ್ತೆ. ಅದಕ್ಕೆ ಅಳು ಹೇಳಿದ್ದು, ಇವಳ ಮುಖವನ್ನಾದ್ರೂ ನೋಡಿ ನನಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದಲ್ಲ ನಿಮ್ಗೆ. ಹೌದಲ್ಲ, ಅಲ್ಲ ನಾನು ಹೇಳಿದ್ದೇನೆ, ನೀವು ನೆಲ ಬಿಟ್ಟಿದ್ದೀರಲ್ಲ, ಏನು ಉತ್ಸಾಹ. ಉತ್ಸವ ನೀವು ಹೋಗಿ ಗಂಗಾ ತೀರಕ್ಕಲ್ವಾ? ಹೌದು. ಸ್ವಾಮಿ, ನಮ್ಮನ್ನು ಕರ್ಕೊಂಡು ಹೋಗಿ ನೀವು ಅಲ್ಲಿಗೆ. ಅಯ್ಯೋ, ನಮಗೂ ಕೂಡ ಆಸೆ ಉಂಟು. ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ಬೇಕು. ನೀವು ಸ್ನಾನ ಮಾಡುದಿಲ್ಲ? ಪಾಪ ನಾಸಿನಿ ಅಲ್ವಾ ಅವಳು, ಹಾ ಹಾ ಹಾ. ಆದ ಕಾರಣವೇ ಎಲ್ಲಿ ಸ್ನಾನ ಮಾಡ್ತೀರಿ ಅಲ್ವಾ? ಅಲ್ಲಿ ಇಂಥದ್ದು ಆಟ ಉಂಟು, ವಿಶೇಷ ನೀರಾಟ ಆಡುದು. ಹಾ. ಖುಷಿಯಾಗಿ ನೀರು. ಸ್ವಾಮಿ, ನೀವು ಜನ ಕೇಳಿ ಆಡಿ, ಸ್ವಾಮಿ ಅಲ್ಲಿ ಬಂದ್ರೆ ಕೇಳಬೇಕಂತಿಲ್ಲ, ಏ, ಆಟ ಆಡು. ಆಡುದು ಕೇಳ್ಬೇಕಂತಿಲ್ಲ. ಅದು ಯಾರ ಜೊತೆ? ನಿಮ್ಮ ಜೊತೆ ಇಲ್ಲಲ್ವಾ? ನೀರ ಕೇಳಿ. ನಿಮ್ಮ ಜೊತೆ ನಾವು ಜಲಕಿಳಿ ಆಡುವಾಗ ದಿವಸ ಎಷ್ಟಾಯ್ತು, ವರ್ಷ ಎಷ್ಟಾಯ್ತು? ನೀರ ಕೇಳಿ ಆಡು. ಹೌದು, ನೀರು ಮತ್ತೊಬ್ಬಳಿ ಕೇಳಿ ಆಡು. ಅವ್ರಿಗೆ ಕೇಳಲ್ಲ, ಕೇಳಿ ನೀರಲ್ಲಿ ಏನು ಆಟ ಆಡುವುದು. ನೀವು ಇಲ್ಲಿ ಆಟ ಆಡುದು ಹೌದು. ನಿಲ್ಲಿ ಏನು? ಅಲ್ಲ, ಇಲ್ಲಿ ಅಂತ ಹೋಗುವುದಕ್ಕೆ ನಾನು ಮನ ಮಾಡಿ ನಾಳೆ ಅಲ್ವಾ? ಹೌದು. ಈಗ ನೀವಿಬ್ರು ಹೇಳಿದ್ದೀರಿ, ಹ. ಇನ್ನು ದೊಡ್ಡದೇನು ನಮ್ಮ ಅಭಿಪ್ರಾಯ. ನೀವೇನ್ ಹೇಳ್ತೀರಿ? ಪ್ರಭಾ, ನೀರಜ ನಿಲ್ಲು 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 ನೀರಜ ನಿಲ್ಲು ನಿಲ್ಲು ಜೊತೆಗೆ ಬರುವೆವು, ಜೊತೆಗೆ ಬರುವೆವು, ಜೊತೆಗೆ ಬರುವೆವು. ಜೊತೆಗೆ ಬರುವೆವು, ಜೊತೆಗೆ ಬರುವೆವು.
Thank you.
ಆಯಾಸ ಆಯ್ತಾ? ಅಪ್ಪ ನಿಮ್ಮ ಉತ್ಸಾಹ ನೋಡುವಾಗ ನನಗೆ ಆಯಾಸ. ಈಗ ಆಯಾಸ ಎಂತ ಸಂತೋಷವಿದೆ ಮತ್ತೆ ನಿಮ್ಮನ್ನು ಸಂತೋಷಗೊಳಿಸಿದ ನಮ್ಮ ಕರ್ತವ್ಯ. ಹೌದಪ್ಪ. ನಿಮ್ಮನ್ನು ಕಂಡಾಗ ಹಾ. ನನಗಾಗುವಂತ ಆನಂದ ಸುಖ ಉಂಟಲ್ಲ ಬೇರೆ ಯಾವುದರಲ್ಲಿಯೂ ಸಿಗ್ಲಿಕ್ಕಿಲ್ಲ. ಏನು? ನಾವು ಪೂರ್ತಿ ಮಾಡ್ತೇವೆ. ನವಿಲು ಕುಣಿಯುವುದಿಲ್ಲ ಇನ್ನು, ಅದು ನಾಚಬೇಕು. ನಿಮ್ಮ ನರ್ತನ ನೋಡಿ ಅದು ದೂರ ಓಡಿ ಹೋಗ್ಬೇಕು. ದೊಡ್ಡ ಮಾತು ದೊಡ್ಡ ಮಾತು. ಸ್ವಾಮಿ, ನಮ್ಮನ್ನು ವಿವಿಧ ರೀತಿಗಳ ವಿವಿಧ ಹೆಸರುಗಳಿಂದ ಕರೆದವರಿದ್ದೀವಿ. ಹೌದು. ಹಾಗಂತ ನಾವು ಸುಮ್ಮನಿರೋದಕ್ಕಿರೋದು ಏನ್ ಮಾಡ್ತೀವಿ? ನಿಮ್ಮನ್ನು ನೀಲಜಾಕ್ಷ ಅಂದ್ರೆ ನಿಮ್ಮನ್ನು ಕರೆದದ್ದು ಹಾ ಹಾ ಅಂದ್ರೆ ತಾವರೆಯ ಮುಖವನ್ನು ಹೊಂದಿದವರು ಎಂಬುದಾಗಿ ಹೌದು. ಅಲ್ವಾ? ಕಮಲಾಕ್ಷ. ಹಾ, ಯಾರು? ನಾನು ನಿಮ್ಮ ಆತ್ಮೀಯನ? ಕಮಲಾಕ್ಷ ಅದೇ ಹಾಸ್ಯವ ಆತ್ಮೀಯನಾಗಿರ್ಬೇಕಾದ್ರೆ ಸ್ವಾಮಿ ನೋಡು ನನ್ನನ್ನು ಹಾಸ್ಯ ಮಾಡಿದಳು. ಕಮಲಾಕ್ಷ ಹಾಸ್ಯವ. ನೀವು ಹೊರಟದೀಗ ಜಾಂಬವ ಬಳಿಗೆ. ಹಾ ತೋಯ. ಹೌದು, ಹೋಗುವುದಕ್ಕಿಂತ ಮೊದಲಾಗಿ ನಿಮ್ಮ ನಡೆಗೆ ತಡೆಯನ್ನುತ್ತೀರಿ.
ಇಂಥವ್ರು ನಾವಿದ್ದೇವೆ ಸ್ವಾಮಿ. ತಡೆ ಯಾಕೆ? ಯಾಕೆ ನಾವು ಗೊತ್ತಾ? ವಿಘ್ನರಾಜನನ್ನು ಯಾವಾಗಲೂ ಪೂಜೆ ಮಾಡ್ತೇವೆ. ಆ, ನೀವು ಹೋಗುವಂತ ಕಾರ್ಯಕ್ಕೆ ತಡೆಯಲ್ಲ, ಹೊರಟ ಈ ಸಮಯದಲ್ಲಿ ನಾವು ತಡೆಯನ್ನು ಬಿಟ್ಟು ಯಾಕೆ? ಯಾಕೆ? ಇಲ್ಲಿಯ ಕಾರ್ಯ ಪೂರ್ತಿ ಆಗಿಲ್ಲ ಎಂಬುದಾಗಿ ನಿಮ್ಗೆ ಅರ್ಥ ಆಗಬೇಕು. ಅಂದ್ರೆ ನಾನು ಹೋಗುವಂತ ಯಾವ ವಿಷಯವೂ ಅಪೂರ್ಣ ಆಗುತ್ತದೆ. ಆ ಅಕ್ಕನು ತಂಗಿಯು ತಮ್ಮ ಸಾಮರ್ಥ್ಯವನ್ನು ಪ್ರಕಾರವಾಗಿ ಅವರಿಗೆ ತಿಳಿದಷ್ಟು ಮಟ್ಟಿಗೆ ನಿಮ್ಮಲ್ಲಿ ಹೇಳಿದ್ದಾರೆ. ಹೌದಪ್ಪ. ಜೊತೆಯಲ್ಲಿ ನಾವು ಬರ್ತೇವೆ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತೇನೆ ನಾನು. ಹಾಗಂತ ಅವರಲ್ಲಿ ನಾವು ಶ್ರೇಷ್ಠರು ಅವರು ಗರಿಷ್ಠರು ಎಂಬ ಅರ್ಥದಲ್ಲಿ ಹೇಳಿದ್ದಲ್ಲ. ನಮ್ಮ ಮಾತು ಕೂಡ ಅದೇ. ಹೌದು, ನಾವು ನಿಮ್ಮ ಜೊತೆಯಲ್ಲಿ ಬರ್ತೇವೆ. ಈಗ ಭಯಕ್ಕೆ ಉಂಟು ಯಾರಿಗೆ ಹೇಳಿದೆ? ಸರಿ, ನಮಗೆ ಹೆಣ್ಣು ಮಕ್ಕಳಿಗೆ ಒಂದು ಬಯಕೆ ಇದು. ಅದು ಬಯಕೆ ಎನ್ನುವುದು ಅರ್ಥ ಏನು? ಆಸೆ ಅಲ್ವಾ? ಹೌದಲ್ವಾ? ಹೌದೌದು. ಆದ್ದರಿಂದ ಆ ಗಂಗಾ ತೀರಕ್ಕೆ ನಾನು ಬರ್ತೇನೆ. ಯಾಕೆ ಬರ್ತೇನೆ ಎನ್ನುವ ವಿಚಾರವನ್ನು ನನ್ನ ಪ್ರೀತಿಯ ತಂಗಿ ಹೇಳ್ತಾರೆ. ಅವಳ ವಿಷಯ ವಿಶೇಷತೆ ಮೊದಲೇ ಮಾತಾಡಿಕೊಂಡಿದ್ದು. ಏನು ಎಲ್ಲಿಗೆ ಹೊರಟು ನಿಂತದ್ದು? ನನಗೆ ಗಂಗಾ ತೀರಕ್ಕೆ. ಅದು ಸಾಮಾನ್ಯವಾದ ಸ್ಥಳವ. ಆ ಗಂಗಾ ಭವಾನಿಯು ಬ್ರಹ್ಮದೇವರಿಂದ ಶಾಪವನ್ನು ಪಡೆದುಕೊಂಡು ತ್ರಿಪಥಗಾಮಿನಿ ಆಗಿ ಅಗನಾಶಿನಿಯಾಗಿ ಭೂಲೋಕಕ್ಕೆ ಇಳಿದವಳು. ಗಂಗೆ ಆಕೆಯನ್ನು ಪಾಪನಾಶಿನಿ ಎಂಬುದಾಗಿ ಕರೆಯುತ್ತಾರೆ ನೋಡಿ. ಹೌದೌದು. ಆಕೆಯ ಬಗ್ಗೆ ಚೆನ್ನಾಗಿ ಅರ್ಥವಿಸಿಕೊಂಡವರನ್ನೇ ನಾವು ಬಿಂದು ಜಲ ಮೈ ಸೋಕಿದರೆ ಮಾಡಿದ ಪೂರ್ವ ಜನ್ಮದಲ್ಲಿ ಪಾಪಗಳೆಲ್ಲ ದೂರ ಆಗಿ. ನಾವೇ ಪಾಪ ಮಾಡ್ಬೇಕಂತಲ್ಲ, ನಮ್ಮ ಹಿರಿಯವರು ಹಿಂದಾದ್ರೂ ಮಾಡಿದ್ರೆ ಪಾಪ ಮಾಡಿದ್ರೆ ಆ ಪಾಪ ಪರಿಹಾರ. ಪ್ರಭು, ಒಂದು ಪ್ರಸಿದ್ಧವಾದ ಕ್ಷೇತ್ರಕ್ಕೆ ಸಂದರ್ಶನ ಮಾಡುವ ಸಮಯದಲ್ಲಿ ಸಿಕ್ಕಿದಂತ ಅವಕಾಶವನ್ನು ನಾವು ಸದುಪಯೋಗಪಡಿಸಬೇಕು. ಆದ್ದರಿಂದ ನಿಮ್ಮ ಜೊತೆಯಲ್ಲಿ ನಾವು ಹೊರಟು ನಿಂತಿದ್ದೇವೆ. ಕರೆದುಕೊಂಡು ಹೋಗಲೇಬೇಕು. ಹೌದು. ಎದ್ದೇಳಿ ಎದ್ದೇಳಿ. ನಿಮ್ಮ ಈ ನೀವು ಉತ್ತರವನ್ನು ನಾನು ಹೇಳುವುದಿಲ್ಲ. ನಾನು ಏನಂತ ಒಂದೇ ಹಂತದಲ್ಲಿ ತೀರ್ಮಾನ ಆಗ್ಬೇಕು. ಹಸನ್ಮುಖಿಯಿಂದ ಆದ ಮೇಲೆ ನಿಮಗೆ ಅವಕಾಶ ಉಂಟು. ನಿಮ್ಮ ಮುಖ ನೋಡ್ಲಿಲ್ಲ, ಪಾದ ನೋಡಿಯೇ ಮಾತಾಡಿದ್ದೀಗ. ನಿಮ್ಮನ್ನು ನಾನು ಬಿಟ್ಟು ಹೋದ್ರೆ ಆಗುತ್ತದ? ಆಗುದಿಲ್ಲ ಅಂತ ಗೊತ್ತುಂಟಲ್ಲ. ನೀವು ಜೊತೆಯಲ್ಲೇ ಇರಬೇಕು. ನಿಮ್ಮ ಕೇಶದಿಂದ ನನಗೆ ತಂಗಾಳಿಯನ್ನು ಬೀಸಿದವಾಗ ಹೌದು. ನಿಮ್ಮ ಬಿಸಿ ಅಪ್ಪುಗೆಯಿಂದ ನನಗೆ ಕೊಡುವ ಆನಂದ, ಅದನ್ನು ಮರೆಯುವುದಕ್ಕೆ ಯಾವ ಕ್ಷಣದಲ್ಲಿಯೂ ನಾನು ಸಿದ್ಧನಿದ್ದೇನೆ. ಸ್ವಾಮಿ, ಅದನ್ನು ಬಿಟ್ಟಿರುವುದಕ್ಕೆ ಯಾರಾದರೂ ಸಿದ್ಧರಿರ್ತಾರೆ. ನೀವು ಅರ್ಘ್ಯವನ್ನು ಬಿಡುವ ವೇಳೆಯಲ್ಲಿ ನಿಮ್ಮ ಸಮೀಪದಲ್ಲಿ ನಾವಿರುವುದಿಲ್ಲ. ಮತ್ತೆ? ನಾವು ದೂರದಲ್ಲಿ ನಿಂತು ಆ ಚಂದವನ್ನು ನೋಡ್ತೇವೆ. ಆಹಾ, ಸೂರ್ಯನಿಗೆ ಅರ್ಘ್ಯ ಕೊಡುವ ಆ ಚಂದವನ್ನು ನೀವು ನಮಗೆ ಅವಕಾಶ ಇಲ್ವಲ್ಲ. ಅರ್ಘ್ಯ ಬಿಡುವ ಅವಕಾಶ ಇರೋದು ಗಂಡು ಮಕ್ಕಳಿಗೆ ಮಾತ್ರ. ಅದನ್ನು ನೋಡು. ಅದು ನೋಡ್ಬೇಕು ಎನ್ನುವಂತ ಆಸೆ. ನಿಮಗೆ ಬೇಕಾದ ಸಲಕರಣೆಗಳನ್ನು ಸಿದ್ಧಗೊಳಿಸಿ ಈ ಹೂವಿನ ತೆಗೆದು ಹಾಕಿ, ನಾಳೆಗೆ ಮೊಗ್ಗು ಹೂವಿನ ಮಾಲೆ ಸಿದ್ಧಗೊಳಿಸಿ, ಹೊಸ ಸೀರೆ, ಹೊಸ ಬೇಕಾದ ಅಲಂಕಾರ ಎಲ್ಲ ಬೇಕು. ಹೆಣ್ಣು ಮಕ್ಕಳಿಗೆ ನನ್ನದ್ದು ಹಿಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೇಳುವುದೇ ಬೇಡ. ಆ ಸಿದ್ಧತೆ ಒಂದು ಕಾರ್ಯಕ್ರಮ ಉಂಟಾ? 2 ದಿವಸ ಇರುವುದು, ಹೌದೌದು. ಇನ್ನು 2 ದಿವಸ ಉಂಟು. ಅದಕ್ಕೆ 2 ದಿವಸ ಮೊದಲೇ ಅದಕ್ಕೆ ವ್ಯವಸ್ಥೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ. ಸ್ವಾಮಿ, ನನ್ನದೊಂದು ಕೋರಿಕೆ. ದೃಶ್ಯಕ್ಕೆ ಒಂದು ಸೀರೆ ಉಡು. ತಿರುಗಾಟಕ್ಕೆ ಹೋಗಿ ಬರ್ತೀವಲ್ಲ, ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ ನಾನು. ಇವರು ಕುಣಿತದಲ್ಲಿ ನೋಡಿ ಅದರಲ್ಲಿ ಮಗ್ನರಾಗಿ ಅವರ ಮನೆಗೆ ಮೊದಲು ಹೋಗುವುದಲ್ಲ, ಮೊದಲು ನನ್ನ ಮನೆಗೆ ಹೋಗುದು. ಒಳ ಮನೆ ಬಾಗಿಲು ಉಂಟಲ್ಲ, ಯಾರಿಂದಲೂ ತೆಗಿಲಿಕ್ಕೆ ಆಗಿಲ್ಲ. ಹೌದಪ್ಪ, ಅವ್ರು ಚಂದವಾಗಿ ಕುಣಿತಿದ್ದಾರೆ. ನನ್ನನ್ನು ಮಾಡಿದ ಅವ್ರ ಮನೆಗೆ ಬಿಟ್ಟು ಬಂದ್ರೆ ಮತ್ತೆ ಬಾಗಿಲು ಹಾಕಿದ್ದು ಎಂದ ಬಂದಿದ್ದೇವ. ಯಾರ ಅಲಂಕಾರಕ್ಕೂ ಕರ್ಷಣೆ ಆದವರು ಅವರ ಮನಸ್ಥಿತಿಯನ್ನು ಚೆನ್ನಾಗಿ ಅರ್ಥವಿಸಿಕೊಂಡ ನನ್ನ ಮನಸ್ಸನ್ನು ನೀವೆಲ್ಲರೂ ಗೆದ್ದವರಲ್ವಾ? ನೀವು ನನ್ನ ಮನೋಹರ. ಇದು ನಾನು ನಿಮ್ಮನ್ನು ಕರೆದೊಯ್ಯುವುದು ಹೌದು. ಆಕೆ ಹೇಳಿದ್ ಯಾಕೆ? ನನ್ನದೊಂದು ವಿನೋದ ಇರ್ಲಿ ಅಂತ. ಅಕ್ಕನ ಮನಸ್ಸು ನಮ್ಮನ್ನು ಒಗ್ಗಟ್ಟಿದೆ, ಆಯ್ತಾ? ನಿನ್ನದು ವಿನೋದ. ಹೌದು. ನೀನೇನು ಬರ್ತೀಯಾ? ಎಲ್ಲರೂ ಜೊತೆಯಾಗಿ ಬನ್ನಿ. ಮಾತನಾಡಿಸಿದ್ದು ಬೇಡ. ನಮಗೆ ಕೇಳುವುದು ನಾಯಕ ಇದ್ದಾರೆ. ಈ ದ್ವಾರಾವತಿ ಅರಸು ಬಾವಯ್ಯ, ಬಲರಾಮ, ದೇವರು, ಬಲವಂತ, ಒಂದು ಉಪಕಾರ ಮಾಡಬೇಕು. ಅವರಲ್ಲಿ ಒಪ್ಪಿಗೆಯನ್ನು ಕೇಳುವಾಗ ಅತ್ತಿಗೆ ರೇವತಿಯನ್ನು ಜೊತೆಗೆ ಕರೆದುಕೊಂಡು ಬರಂತೆ. ನಿನಗೆ ಅಕ್ಕಲ್ವೇ? ಹೌದಲ್ವಾ? ನಾನು ಬರುವುದಕ್ಕೆ ಹೇಳ್ತೇನೆ. ಅಣ್ಣನಲ್ಲಿ ಹೇಳಿದವಾಗ ಈ ವಿಷಯ ನಿಮ್ಮ ಬಾಯಿಂದ ಯಾರಿಗೆ ಅತ್ತಿಗೆ ಅಂತ ಹೇಳಿದ್ದು? ಅತ್ತಿಗೆ ಅಲ್ವಾ? ನಮಗೆ ಅದಕ್ಕೆ ಗೊತ್ತಿಲ್ವಾ? ಹೌದೌದು ಆದೀತು.
ಅಣ್ಣನಿಗೆ ಹೇಳಬೇಕು. ಒಬ್ಬ ಯಜಮಾನ ಇರುವಾಗ ನಾವು ಯಾವ ವಿಷಯವನ್ನು ಕೈಗೊಳ್ಳುವುದಿಲ್ಲ. ಅದು ಒತ್ತಡದನಾಗುತ್ತದೆ. ಅವ ಬೇಡ ಅಂತ ಹೇಳಲಿಕ್ಕಿಲ್ಲ. ಆದ್ದರಿಂದ ಓ ಚಾರಕ, ಅಣ್ಣನಿಗೆ ಹೋಗಿ ಹೇಳು, ಕೃಷ್ಣ ಅವಸರವಾಗಿ ನಿನ್ನನ್ನು ಕಾಣಬೇಕಂತೆ, ಅಲ್ಲಿಗೆ ಹೋಗಬೇಕಂತೆ ಎಂದು ತಿಳಿಸಾಯ್ತಾ? ಇದ್ದಾರೆ ಅಲ್ಲಿ. ನಮ್ಮ ಸಿದ್ಧತೆ ಉಳಿದಿದೆ. ಬನ್ನಿ ಬನ್ನಿ. ಇರುವಂತಹ ಸ್ಥಳ ಬಲಭದ್ರನೆಂದು ಕೇಳಿ ಬಂದ ವಿಚಾರ ಅಮ್ಮ